ಘೋಷಿಸಲಿದ್ದಾರೆ. ಇದರಡಿ ಹಿಮ್ಮೇಳದಲ್ಲಿ ಸರ್ವಶ್ರೀಗಳಾದ ಗಿರೀಶ್ ರೈ ಕಪ್ಪೆಪದವು, ಗಿರೀಶ್ ರೈ ಕಕ್ಕೆಪದವು, ದೇವಿ ಪ್ರಸಾದ್ ಆಳ್ವ ತಳಪಾಡಿ, ಪದ್ಮನಾಭ ಉಪಾಧ್ಯ, ಶ್ರುತಿಕಂಠ ಭಟ್ ಉಜಿರೆ ಹಾಗೂ ಶೈವಿನ್ ಶೆಟ್ಟಿಗಾರ್ ಭಾಗವಹಿಸಲಿದ್ದಾರೆ. ಹಾಗೆ ಮುಮ್ಮೇಳದಲ್ಲಿ ಸರ್ವಶ್ರೀಗಳಾದ ಪೆರ್ಮುದ ಜಯಪ್ರಕಾಶ್ ಶೆಟ್ಟಿ, ಪೆರ್ಲ ಜಗನ್ನಾಥ್ ಶೆಟ್ಟಿ, ಅಮ್ಮುಂಜೆ ಮೋಹನ್ ಕುಮಾರ್, ಅಕ್ಷಯ್ ಕುಮಾರ್ ಮಾರ್ನಾಡ್, ಮೋಹನ್ ಮುಚ್ಚೂರು, ಮನೀಶ್ ಪಾಟಾಲಿ, ಮುಖೇಶ್ ದೇವಧರ್, ಅಕ್ಷಯ್ ಭಟ್ ಮೂಡಬಿದ್ರಿ, ಸೋಹನ್ ರೈ, ಪೂರ್ಣೇಶ್ ಶೆಟ್ಟಿ ಕಟೀಲು, ಗೋಪಾಲಕೃಷ್ಣ ಪಡಿಯಾರ್ ಮುಂತಾದ ಕಲಾವಿದರು ಭಾಗವಹಿಸಲಿದ್ದಾರೆ. ಎಲ್ಲ ಕಲಾವಿದರಿಗೂ ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಸಮಿತಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ದಿನದ ಯಕ್ಷಗಾನ ಬಯಲಾಟವನ್ನು ಸೇವಾರ್ಪಣೆ ಮಾಡಿದವರು ದಿವಂಗತ ಎಂ.ಕೆ. ಗೋವಿಂದಸ್ವಾಮಿ ಮತ್ತು ದಿವಂಗತ ಜಾನಕಿ ಗೋವಿಂದಸ್ವಾಮಿ ಸ್ಮರಣಾರ್ಥ ಅವರ ಸುಪುತ್ರ ಶ್ರೀ ಧರ್ಮೇಂದ್ರ ಗಣೇಶ್ಪುರ ಮತ್ತು ಸೊಸೆ ಶ್ರೀಮತಿ ಲತಾ ಧರ್ಮೇಂದ್ರ ಗಣೇಶ್ಪುರ ಹಾಗೂ ಮೊಮ್ಮಕ್ಕಳು ಮೆಸರ್ಸ್ ಜಾನಕಿ ಕನ್ಸ್ಟ್ರಕ್ಷನ್ ಗಣೇಶಪುರ ಕಾಟಿಪಳ್ಳ ಇವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಗಮಿಸಿದ ತಮಗೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತಾ ಕದಂಬ ಕೌಶಿಕೆ ಎಂಬ ಪುಣ್ಯ ಕಥಾಭಾಗವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ.
ಸ್ವಲ್ಪ ಶಾರ್ಪ್ ಬೇಸ್ ಒಂಚೂರು ಕಮ್ಮಿ ಸ್ವಲ್ಪ ಬೇಸ್ ಅಂಬರು ಹದಳದೆ ಶ್ರೀ ದುರ್ಗಾಯ ಪರಕೊಂಡು ಭಕ್ತಿಯೊಳು ಅಂಬಿಕಾ ವಿಘ್ನರಾಜನ ಪೆರಿದು ಸಂಸ್ತುತಿಸಿ ಅಂಬುನಿಧಿಯ ಪಾದಾಗೆ ಪಡಬಡದವರ ಕಥಾ
ದೇವೇಂದ್ರ ಮಹಾಪ್ರಭು ಎಂದು ಕೇಳಿ ಹಾಗೆಂದುಕೊಳ್ಳಬಹುದು. ಬಂದಂತ ಕಾರ್ಯ ಅನೇಕವಿದೆ. ನನ್ನ ಆತ್ಮೀಯರು ಸಹ ಉದ್ಯೋಗಿಗಳು ಆದಂತಹ ದೇವತೆಗಳೇ, ಎಲ್ಲರೂ ಚಿತ್ತವಿಟ್ಟು ಆಲಿಸಬೇಕು. ಜೀವನದಲ್ಲಿ ಬಂದಂತಹ ಕೆಲವೊಂದು ಕಷ್ಟಕೋಟಲೆಗಳನ್ನು ನೆನಪಿಸುತ್ತಾ ಭವಿಷ್ಯ ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋ ಹಾಗೆ ಯೋಚಿಸಿದಾಗ ಹುಟ್ಟುವಾಗ ನಾವು ಎಲ್ಲವನ್ನು ಸಿದ್ಧಿಸಿಕೊಂಡು ಬಂದವರಲ್ಲ, ಸಾಧನೆಯ ಮೂಲಕವಾಗಿ ಸಿದ್ಧಿಸಿಕೊಂಡವರು. ಶತಕೃತವನ್ನು ಮಾಡಿ ಪುರಂದರ ನಾಮಕನಾದಂತಹ ನಾನು ಇಂದ್ರ ಪದವಿಯನ್ನು ಅಲಂಕರಿಸಿದೆ. ಶತಯೋಜನ ವಿಸ್ತಾರವನ್ನು ಹೊಂದಿದೆ. ನಮ್ಮದಾದಂತಹ ಸುಧರ್ಮ ಸಭೆ, ನಮ್ಮದಾದಂತಹ ಏಳಿಗೆಯನ್ನು ಕಂಡಂತಹ ದಾನವರು, ನಮ್ಮಲ್ಲಿರುವಂತಹ ಸುವಸ್ತುಗಳನ್ನು ಪಡೆಯಲು ಸುಖವಾಗಿ ಅಡಿಗಡಿಗೆ ನಮಗೆ ಹಾನಿಯನ್ನಿತ್ತವರು ಉಂಟು. ಈ ಕಷ್ಟದಲ್ಲಿ ನಾವು ಪಡೆದುಕೊಂಡದ್ದನ್ನು ಮತ್ತೊಬ್ಬರು ಬಂದು ಕೇಳುವಾಗ ಮನಸ್ಸಿಗಾಗುವಂತಹ ವೇದನೆ ಅದೆಷ್ಟು ಅನ್ನುವುದನ್ನು ಹಲವು ಬಾರಿ ನಾವು ಅರ್ಥವಿಸಿಕೊಂಡವರು. ಎಷ್ಟು ಅನುಭವವನ್ನು ಮಾಡಿಕೊಂಡೆವು ನಾವು, ಎಷ್ಟು ಸಾಧನೆಯನ್ನು ಮಾಡಿದೆವು. ಆದರೂ ಸ್ಥಿರವಾಗಿ ನಮಗೆ ಇರುವುದಕ್ಕೆ ಸಾಧ್ಯವಿಲ್ಲದಾಗಿ ಹೋಯಿತು. ಕಾರಣ ನಮ್ಮವರೇ ಆದಂತಹ, ನಮಗೆ ನಮ್ಮವರಿಂದಲೇ ತೊಂದರೆ. ಆದ್ದರಿಂದ ಕಷ್ಟವನ್ನು ನಾವು ಅನುಭವಿಸಿದೆವು. ಆದರೆ ಕರುಣಾಮಯಿಯಾದಂತಹ ಶ್ರೀಮನ್ನಾರಾಯಣ ಅವನ ದಯೆಯಿಂದ ನಮಗೆ ಕಷ್ಟವೆಲ್ಲವೂ ಕರಗಿ ಹೋಗಿ ಪುನರಪಿ ಸುಖ ಪ್ರಾಪ್ತವಾಯಿತು. ಹೆಚ್ಚು ಅಂತ ಬೇಡ, ಕೆಲವು ಸಮಯದ ಹಿಂದೆ ಹೊಳದಾದಂತಹ ಮಹಿಷದಾನವ ನಾಕವನ್ನಡರಿ ನಮ್ಮನ್ನೆಲ್ಲ ದೆಸೆಗಡಿಸಿ ಗಿರಿ ಗುಹೆ ಗಹ್ವರಗಳಲ್ಲಿ ಅಡಗಿಕೊಳ್ಳುವಂತಹ ದುಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಿತ್ತು. ತ್ರಿಮೂರ್ತಿಗಳಲ್ಲಿ ನಮ್ಮದಾದಂತಹ ಸಂಕಷ್ಟವನ್ನು ತೋಡಿಕೊಂಡಾಗ, ತನ್ನದಾದಂತಹ ಅಂತಸತ್ವವನ್ನೆಲ್ಲ ಹೊರಗೆಡಹಿದಾಗ ಆದಿಮಾಯೇ ಮೂರ್ತ ಸ್ವರೂಪವೆತ್ತು ಧರೆಗಿಳಿದು ಬಂದು ಮಹಿಷದಾನವನನ್ನು ವಧಿಸಿ ನಮಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ಕೆಲ ಸಮಯದಿಂದ ಸುಕ್ಷೇಮದಲ್ಲಿ
ಸುಧರ್ಮ ಸಭೆಯಲ್ಲಿ ನಾವು ಬಾಳುತ್ತಾ ಇದ್ದೇವೆ. ಆದರೆ ಇದು ಸ್ಥಿರ ಅಂತ ಹೇಳಲಿಕ್ಕಾಗುವುದಿಲ್ಲ. ಒಂದು ಬಾರಿ ಅಳಿದಂತಹ ದಾನವರು ಅಡಿಗಡಿಗೆ ಬಾಧಿಸುವುದೇ ಹೌದಾದ್ರೂ ಮುಂದೆ ಎಲ್ಲಾದರೂ ದಾನವರು ನಮ್ಮಲ್ಲಿಗೆ ಬಂದರೆ ಏನು ಮಾಡ್ತೀರಿ? ದೇವರು ಕಾಪಾಡಿ. ಸುರಪ್ಪ, ಎಂದಿನ ಹಾಗೆ ಸಭೆಯನ್ನು ನಾವು ಇನ್ನು ಮಾಡಿದೆವು. ಆ ಕಾಲದಲ್ಲಿ ನೀನು ಪ್ರಶ್ನೆಯೊಂದನ್ನಿತ್ತಿ, ಇನ್ನು ಮುಂದಕ್ಕೆ ದಾನವರು ಬಂದ್ರೆ ಏನು ಮಾಡುತ್ತೀ ಎನ್ನುವುದಾಗಿ. ಹೆದರಿಕೆ. ಹೌದು, ಮುಂದೆ ಬಂದ್ರೆ ಏನು? ಈ ಸಭೆಯೂ ಹೊಸತ್ತಲ್ಲ ನಮಗೆ, ಈ ಪ್ರಶ್ನೆಯೂ ಹೊಸತ್ತಲ್ಲ. ಆ ದಾನವರು ಬರುವುದು, ಈ ನಾಲ್ಕಲೋಕವನ್ನು ದಾಳಿ ಮಾಡುವುದು ಹೊಸತ್ತಲ್ಲ. ಯಾಕೆ ಕೇಳಿದ್ರೆ ಎಲ್ಲ ಹೊಸತ್ತೆ. ಹೊಸತ್ತು ಅಂತ ಏನೂ ಇಲ್ಲ, ಎಲ್ಲ ಹಳತೆ. ಹಳತೆ ಮಾತ್ರ ಸ್ವಲ್ಪ ಬದಲಿಸುವುದಷ್ಟು. ಹಳತೆ ಬೇಕಾಗುತ್ತದೆ ಕೆಲವೊಮ್ಮೆ. ಹಾಗಿರುವಾಗ ಈ ದಾನವರ ಒಂದು ಸ್ವಭಾವವೇ ದಾಳಿ ಎನ್ನುವುದು. ತಮ್ಮ ಇಲ್ಲದ್ದನ್ನು ಹೆಚ್ಚಾಗಿ ಕಂಡದ್ದನ್ನು ದಾಳಿಯನ್ನು ಮಾಡಿ ಅವರದ್ದಾಗಿಸುವುದು. ಹಾಗಿರುವಾಗ ಸಿಹಿ ಇದ್ದಲ್ಲಿ ಇರುವೆ ಹೋಗುವುದು ಸಹಜ. ಹೌದಪ್ಪ. ಹೆಚ್ಚಿದ್ದಲ್ಲಿ ದಾನವರು ಹೋಗಿ ದಾಳಿ ಮಾಡುವುದು ಸಹಜ. ಹಿಂದೆಯೂ ಬಂದಿದ್ದಾರೆ, ಆದ್ರೆ ಇಂದವರು ಉಳಿದಿಲ್ಲ. ಯಾಕೆ ಕೇಳಿದ್ರೆ ಅವರ ಪಾಪದ ಕೊಡವನ್ನು ತುಂಬಿ ಇಲ್ಲಿ ಸಾಯುವುದಕ್ಕಾಗಿಯೇ ಬರುತ್ತಾರೆ. ಹಾಗಿರುವಾಗ ಇನ್ನು ಮುಂದೆ ಬರುವಂತಹ ದಾನವರು ಹಾಗೆ ಇಲ್ಲಿ ಮರಣವನ್ನು ಹೊಂದುವುದಕ್ಕೆ ಬರುವುದು. ನಿಶ್ಚಿಂತನಾಗಿರು, ನಾನಿದ್ದೇನೆ. ಈ ಹಿಂದೆ ಅದೆಷ್ಟೋ ದಾನವರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವರಿದ್ದಾರೆ. ಅವರನ್ನು ಶ್ರೀಹರಿಯ ದಯದಿಂದ ಈ ವಾಯು ಹಿಮ್ಮೆಟ್ಟಿಸಿದ್ದಾರೆ. ಇನ್ನು ಮುಂದೆ ಯಾವುದಾದರೂ ದಾನರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದಂತಾದ್ರೆ ಅವರನ್ನ ನಾನು ಹಿಮ್ಮಡಿಸ್ತೇನೆ. ಸಂತೋಷವಾಯಿತು, ಸಂತೋಷ. ನೀವೆಂದ ನುಡಿಗೆ He
ತಿಳಿದಿಲ್ಲ ಹಣರ ಪ್ರೀತಿಯು ನಮಗೆಲ್ಲಿದಿಲ್ಲ ನಡೆದನ ಪರಮಯದಲ್ಲಿ ಸುಳ್ಳಲ್ಲ ಪತ್ತನವ ಶುಂಭದಾನವನಧಿಕ ವಿಭವದಲ್ಲಿ
ಉದ್ಧಾರಕ ಸ್ಥಳ ಒಳಿತೋ ಪಟ್ಟಣಕ್ಕೆ ಯಾರು ತರ್ತಿದ್ದೀರಿ? ಸಿಂಹಾಸನ ಕೇಳಿ ನಾನೇ ಸರಿ ಬಂದ ಕಾರ್ಯ ಒಲೆ ಕವಿದ ಹರಿಸಬೇಕು. ರಕ್ಷಣೆ ಮಾಡಬೇಕು. ಅಲೋಜಾದೆ ಶಂಭೋ, ಅಗ್ರಜ ಶುಂಭೋ, ಕಶ್ಯಪ ಬ್ರಹ್ಮ ಹಾಗೂ ದಲುದೇವಿಯ ಪ್ರೀತಿಯ ಸುಕುಮಾರರು ಶುಂಭ ಹಾಗೂ ನಿಶುಂಭ ಹುಟ್ಟಿದರ ಸಾಲದು ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಋಷಿ ಮುನಿಗಳಿಂದ ಬೇಕಾಗಿರುವಂತಹ ಅನುಗ್ರಹಗಳನ್ನು ಹೊಂದಿದವರು ನಾವು ಸತ್ಯ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ನಾವು ಮಾಡಿದ್ದೇನು ತಮ್ಮ? ಕೇವಲ ಮರ ಹುಟ್ಟಿ ಮರ ಸತ್ತಂತೆ ನಮ್ಮ ಜೀವನವಾಗಬಾರದು ಹೀಗೆನ್ನುವಂತಹ ಉದ್ದೇಶದಿಂದ ಮಾತೆಯ ಆಶೀರ್ವಾದವನ್ನು ಪಡೆದು ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾದವರು ನಾವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವರಲ್ಲಿ ಧರಯೋನಿಗಳಿಂದ ಹಾಗೂ ಹರಿಹರಾದಿಗಳಿಂದ ಮರಣವೇ ಇಲ್ಲದಂತಹ ವರವನ್ನು ಪಡೆದಿದ್ದೇವೆ. ಒಂದು ವೇಳೆ ಮರಣ ಬರುವುದೇ ಹೌದು ಅಂತಾದರೆ ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ಮಾತ್ರ. ಹೆಣ್ಣಿನ ಕೋಶವನ್ನು ಒಡೆದು ಮತ್ತೊಂದಾದಾಗ ಮಾತ್ರ ನಮಗೆ ಮರಣ. ಇದು ಎಂದಿಗಾದರೂ ಸಾಧ್ಯ ಉಂಟೆ? ವರ ಪಡೆದ ವಿಚಾರವನ್ನು ತಾಯಿಯಲ್ಲಿ ಹೇಳುವುದಕ್ಕಾಗಿ ಶೋಣಿತೆಯನ್ನು ಸೇರಿದೆ ಮಲ್ಲಣ್ಣ.
ಅನುಮಾನ ಏಕೆ ಇದಕ್ಕಲ್ಲ ಈ ಸಣ್ಣ ಕಾರ್ಯಕ್ಕಾಗಿ ಅನುಮಾನವೇ ಒಂದು ಅವಕಾಶವನ್ನು ಕೊಟ್ಟದ್ದೇ ಹೌದು ಅಂತಾದರೆ ಆ ದಿವೌಕ ಮಧ್ಯದಲ್ಲಿ ದಿವಿಜಾಧಿಪರಂತೆ ಮೆರೆಯುತ್ತಿರುವಂತಹ ಆ ದಿವಿಜೇಂದ್ರನ ಹುಟ್ಟಡಗಿ ಸುರಗದ್ದುಗೆಯನ್ನು ಪಾದ ಮೂಲಕ ಒಪ್ಪಿಸುತ್ತೇನೆ. ಆಶೀರ್ವದಿಸಿ ಕಳುಹಿಸಿಕೊಳ್ಳೋಣ. ನೀವು ಯಾವ ಮೂಲಕವಾಗಿ ಪಡೆದನ್ನು ಸಾಮರ್ಥ್ಯ ಮೂಲಕವಾಗಿ ಪಡೆಯುವುದಕ್ಕೆ ಬಂದಿದ್ದೇವೆ. ಬಿಟ್ಟು ಕೊಡುತ್ತೀಯಲ್ಲ
ನಾನು ವಾಯು. ವಾಯು ಯಾವ ದಿಕ್ಕಿಗೆ ಅಧಿಪತಿ? ವಾಯುವ್ಯ. ಹೌದಾ? ಏನು ನಿನ್ನ ಸಾಮರ್ಥ್ಯ? ನನ್ನ ಸಾಮರ್ಥ್ಯ ನಿನ್ನಲ್ಲಿ ಯುದ್ಧ ಮಾಡುದು. ನನ್ನಲ್ಲಿ ಯುದ್ಧ ಮಾಡುವುದು ಮಾತ್ರ ನಿನ್ನ ಸಾಮರ್ಥ್ಯವ? ಗೆಲ್ಲುವುದಕ್ಕೆ ಸಾಧ್ಯವೇ? ನಿನ್ನ ಬಗ್ಗೆ ಸರಿಯಾಗಿ ಅರಿತವರೇ ನಾನಿದ್ದೇನೆ. ಆಹಾ. ನಿನಗೊಂದು ಅಹಂಕಾರ ಉಂಟು. ಪ್ರತಿಯೊಬ್ಬರು ಕೂಡ ಬದುಕಬೇಕು ಅಂತ ಆದ್ರೆ ನೀನೊಬ್ಬನೇ ಕಾರಣ ಎನ್ನುವ ಹಾಗೆ ಕುಂಭತನದಿಂದ ವರ್ತಿಸುತ್ತಾ ಇರುವೆ. ತಿಳಿದಿದೆಯಲ್ಲ? ನನಗೆ ತಿಳಿದಿದೆ. ತಿಳಿದಿದೆಯಲ್ಲ? ನಿನಗೆ ತಿಳಿಯಪಡಿಸುವುದಕ್ಕಾಗಿ ಬಂದಿದ್ದೇನೆ. ಪೀಠ ಬಿಟ್ಟುಗಳು. ಐರಾವತವನ್ನು ಏರಿ ಬಂದವ ದೇವೇಂದ್ರ ಅರ್ಥವಿಸಿದ್ದೇನೆ. ಗಣ್ಯವು ಪುಣ್ಯವೆಂದೆನಿಸಿದಂತ ಈ ಲೋಕವೇ ದೇವಲೋಕ. ನಾವು ಪುಣ್ಯಾತ್ಮರಿರುವ ಲೋಕ. ಹೌದು. ಇನ್ನು ಮುಂದೆ ಈ ಸ್ವರ್ಗವನ್ನು ನಮ್ಮ ಪಾಲಿಗೆ ಬಿಟ್ಟು ಕೊಟ್ಟೆ ಬದುಕುವುದಕ್ಕೆ ಬಿಡ್ತೇನೆ, ಓಡಿಸ್ತೇನೆ. ನಾಕಲೋಕದ ಅಧಿಕಾರ ಸಿಕ್ಕಿದೆ. ನಿನಗೆ ಬೇಕೋ ಮಾಡು 100 ಯಾಗ. ಮಾಡುವಷ್ಟು ವ್ಯವಧಾನ ನನಗಿಲ್ಲ. ಇಲ್ಲ ಅಂತಾದ್ರೆ ನನ್ನ ಕೈಯಲ್ಲಿ ಮಡಿ ಇದೆ. ನೋಡೋಣ. ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಆ ದೇವತೆಗಳು ಓಡಿದಲ್ಲಿ ಹುಲ್ಲು ಕೂಡ ಹುಟ್ಟುವ ಹಾಗಿಲ್ಲ. ಏನು ಮಾಡುವುದಕ್ಕೆ ಕೂಡಲೇ ಧಿಕ್ಕಾರವನ್ನು ಕೂಗುತ್ತಾ ಇದ್ದಾರೆ. ಅವರಿಂದ ಅಷ್ಟೇ ಆದೀತು ಹೊರತು
ಬೇರೇನು ಸಾಧ್ಯವಿಲ್ಲ. ಸಂತೋಷ ಆಯ್ತಲ್ವಾ? ಅರ್ಪಣ ದರ್ಪಣ ಎಲ್ಲವೂ ಶುಂಭಾರ್ಪಣ. ಯಾರಲ್ಲಿ ತೋಡುವವರು ಯಾರು? ಹ? ಯಾರೋ ಸೂರ್ಯಕಾಂತರು ನನ್ನ ಅಪ್ಪಣೆ ಮೇರೆಗೆ ಯಾರಾದ್ರೂ ಎತ್ತಲ್ಲಿ ಜತಲ ಏನು ಕೂತುಕೊಳ್ಳಿ. ಏನು ಮಾಡುವುದಿಲ್ಲ, ನಾನೇನು ಮಾಡುವುದಿಲ್ಲ. ಇನ್ನು ಶುಂಭನ ಅಧಿಕಾರ ಏನು ಹೇಗೆಂಬುದಾಗಿ ತಮ್ಮ ಡಂಗುರದ ವ್ಯವಸ್ಥೆ ಆಗಬೇಕು. ಮಾಡಬೇಕು. ನೀನು ವಿಶ್ರಾಂತಿ ಬೇಕಲ್ವಾ? ಹೌದು. ಆ ವಿಶ್ರಾಂತಿಯನ್ನು ಪಡೆದುಕೊಳ್ಳು. ಕೆಲವು ಕಾಲವಾದರೂ ಸುಧರ್ಮ ಪೀಠದಲ್ಲಿ ನಾನು ಸ್ಥಿರವಾಗಿರಬಹುದು ಅಂತ ಯೋಚಿಸಿದ್ರೆ ಕಾಲಾಂತರದಲ್ಲಿ ಉದಿಸಿ ಬಂದವನೇ ಶುಂಭದಾನವ ನಿಶುಂಭನೊಡಗೂಡಿ ಬಂದು ನಮ್ಮನ್ನು ದೆಸೆಗಡಿಸಿದ. ಏನು ಮಾಡೋಣ? ಗಿರಿ ಗುಹೆ ಗಹ್ವರಗಳಲ್ಲಿ ಅಡಗಿ ಕುಳಿತು ದಿನವನ್ನು ಸಾಗಿಸಿ ನಮ್ಮ ಜೀವನವನ್ನು ನಾವು ಸಾಗಿಸಿಕೊಳ್ಳಬಹುದೇ ವಿನಃ ಧರ್ಮಪೀಠವಾದಂತಹ ಸುಧರ್ಮ ಪೀಠದಲ್ಲಿ ಎಂದಾದರೂ ದಾನವರ ಆಳ್ವಿಕೆ ಮಾಡುವುದಕ್ಕಿದೆ. ಇದಕ್ಕೊಂದು ಕೊನೆಯನ್ನು ಕಾಣಿಸಬೇಡುವೆ. ಯಾರಲ್ಲಿ ದೂರನ್ನು ನೀಡೋಣವೆಂಬುದಾಗಿ ಯೋಚಿಸುತ್ತಾ ಇರುವ ಹಾಗೆ ನಮ್ಮವರೆಲ್ಲರೂ ಒಕ್ಕೊರಳಿನಿಂದ ಹೇಳುತ್ತಾ ಇದ್ದಾರೆ. ಮಹಿಷದಾನವನ್ನು ಮದಿಸಿದಂತಹ ಮಹಿಷಾಂತಕ್ಕೆ ಅಂದು ಆಡಿದ ಮಾತು. ಕಷ್ಟ ಬಂದಾಗ ತುಹಿನಗಿರಿಗೆ ಬನ್ನಿ ಮಕ್ಕಳಿಗೆ, ನಿಮಗೆ ಬಂದಂತಹ ಬವಣೆಯನ್ನು ದೂರೀಕರಿಸ್ತೇನೆ ಅಂತ ನಮ್ಮಲ್ಲಿ ಮಾತು ಕೊಟ್ಟ ಮೇಲೆ ಇನ್ನೂ ನಾವು ಹೆದರಬೇಕು. ಅದಕ್ಕಾಗಿ ತುಹಿನಗಿರಿ ಗೈ ತಂದಿದ್ದೇವೆ. ಭಕ್ತಿಯಿಂದ ಜಗನ್ಮಾತೆಯನ್ನು ಸ್ತುತಿಸ್ತೇನೆ. ಜಯ ಜಯ. ಶ್ರೀದೇವಿಯ ಚರಣ ಪಾದದ ಪೂಜಿಸಿದರು ಮಾಯೆಯ ಜಗದಾದಿ ಮಾಯೆ ಪೂಜಿಸಿದರು ಮಾಯೆಯ ಅಮ್ಮ. ಸುರಪಾಲ ಗೋಳು ಗುಟ್ಟುವುದೇಕೆ ಕೂಳ ಮಹಿಷ ನಿಮ್ಮನ್ನು ಸೋಲಿಸಿ ನಾಕವ ಆಳುತ್ತಿರಲು ಕಾಲಯ ಕಟ್ಟಿದರು ಸುರಪಾಲ
ಸುರಪಾಲ, ಮಹಾಮಾಯ ಏಳು ಎದ್ದೇಳು, ಧೈರ್ಯಸ್ಥನಾಗು. ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ, ದೇಶೋಯಂ ಶೋಭರಹಿತ, ಸಜ್ಜನಾಹ ಸಂತು ನಿರ್ಭಯಾಃ. ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಬೆಳೆ ಬೆಳೆದು ಪ್ರಕೃತಿ ಮಾತೆ ನಿತ್ಯ ನೂತನೆಯಾಗಿ ಸಸ್ಯಶ್ಯಾಮಲಿಯಾಗಿ ಕಂಗೊಳಿಸಿದಾಗ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಯು ಸೌಖ್ಯದಿಂದ ಬದುಕುತ್ತದೆ. ಆದರೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿ ಸೌಖ್ಯದಿಂದ ಬದುಕಬೇಕಿದ್ದರೆ ಕಾಲನಿಗೆ ಅಧಿಪತಿಯಾದಂತಹ ನೀನು ಮೊದಲು ಸೌಖ್ಯದಿಂದಿರಬೇಕು. ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದೆಯಾ? ಈ ಹಿಂದೆ ಮಹಿಷ ವಧಾ ಪ್ರಕರಣದಲ್ಲಿ ದುರುಳನಾದಂತಹ ಮಹಿಷನನ್ನು ವಧಿಸಿ ನಿಮಗೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಿದವಳು. ಮತ್ತೆ ಯಾರಿಂದ ನಿನಗೆ ಉಪಟಳವಾಯಿತು? ಯಾಕೆ ನನ್ನನ್ನು ಸ್ಮರಿಸಿಕೊಂಡಿದ್ದಿ? ಏಳು, ಹೇಳು, ತಿಳಿಸು. ಧನುಜ ಮಹಿಷ ಘನ ಪರಾಕ್ರಮಿ ಶುಂಭನೋ ಅನುಬಲದಲ್ಲಿ ಸುರರನು ಸೋಲಿಸುತ್ತ ನಾಟವನೆ ಪಾಲಿಸುವ ಕಡನು ಅಮ್ಮ ಮಹಿಷನ ಉಪಟಳವೇ ನಮ್ಮ ಜೀವನದಲ್ಲಿ ಮಹತ್ತರವಾದಂತಹ ಕಷ್ಟ ಅಂತ ನಾವು ಭಾವಿಸಿಕೊಂಡ ಕಾಲ ಒಂದಿತ್ತಮ್ಮ. ಗಿರಿ ಗುಹೆ ಗಹ್ವರದಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಇದ್ದ ಕಾಲ ಒಂದಿತ್ತು. ಆ ಸಮಸ್ಯೆ ಎಲ್ಲವೂ ಪರಿಹಾರವಾಗಿ ಪುನರಪಿ ನಾಕದಧಿಕಾರನಿಗೆ ಲಭ್ಯವಾದ ಮೇಲೆ ಕೆಲ ಕಾಲದವರೆಗೆ ರಕ್ಕಸರ ಹಾವಳಿ ನಮಗಿಲ್ಲ ಅಂತ ನಿರ್ಭೀತಿಯಿಂದ ಇದ್ದೆವು. ಆದರೆ ಏನು ಮಾಡೋಣ ಹೇಳಿ? ಏನಾಯಿತು? ಮಹಿಷದಾನವನಿಗಿಂತ 1000 ಪಾಲು ಬಲವನ್ನು ಹೊಂದಿದಂತಹ ಧನುದೇವಿಯ ಮಗನಾದಂತಹ ಶುಂಭದಾನವ ಅನುಜನಾದಂತಹ ನಿಶುಂಭನನ್ನು ಸೇರಿಕೊಂಡು ವರಬಲ ಸಮನ್ವಿತನಾಗಿ ನಾಕವನ್ನಡರಿ ನಮ್ಮನ್ನೆಲ್ಲ ದಿಸೆಗೆಡಿಸಿದ್ದಾನೆ. ಅಲ್ಲೇ ತನ್ನ ಅಧಿಕಾರ ಮುದ್ರೆಯನ್ನು ಒತ್ತಿದ್ದಾನೆ. ಇದಿರಾಗಿ ಯಾರು ಏನನ್ನು ಮಾಡುವ ಹಾಗಿಲ್ಲ. ಯಾಗ ಯಜನಾದಿಗಳು ನಡೆಯುತ್ತಾ ಇಲ್ಲ. ಶುಂಭನೇಕೋ ದೇವ ಅನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದಾನೆ. ಹವಿಸ್ಸನ್ನು ಅವನೇ ಪಡೆಯುತ್ತಾ ಇದ್ದಾನೆ. ಅಮ್ಮ, ಅವರಿರುವಷ್ಟು ಕಾಲ ನನಗೆ ಉಳಿಗಾಲವಿಲ್ಲ. ನಿಮ್ಮಲ್ಲಿ ಹರಿಕೆ ರೂಪದಲ್ಲಿ ಬೇಡಿಕೊಳ್ಳುವುದಿಷ್ಟೇ. ಒಮ್ಮೆ ಈ ಸಂಕಷ್ಟದಿಂದ ನನ್ನನ್ನು ಪಾರು ಮಾಡಿ ತಾಯಿ. ಶುಂಭನಿಂದ ಕಷ್ಟವೇ ಇದು ಅಭಯ. ನಿಮ್ಮನು ಮರೆಯಲ ಮರೆಯ ಮಾತಲ್ಲ ಮರೆಸಿ ನಿಜವರು ಗಿರಿಯೊಳಗಿರುತ್ತ ನೋಡುವುದಿಲ್ಲ ಮರೆಸಿ ನಿಜವರು ಹರುಷದೊಳಗೆ
ಶರಿಗರು ಶ್ರೀದೇವಿ ಕರುಣಿಸುತ್ತಲ ಬಲವನು ನುಡಿದಳು ಶುಂಭರ ಬಾಧೆಯಿಂದ ಕಂಗಿಟ್ಟೆಯ ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಮ್ಮ, ಎಲ್ಲೋ ಹೊರಗೆ ತಿರುಗಾಡುವ ಹಾಗಿಲ್ಲವಮ್ಮ. ಅದೇನು? ದೇವತೆಗಳಾದ ನಮಗೆ ಕಣ್ಣಲ್ಲಿ ಕೈಕಾಲುಗಳನ್ನು ಕತ್ತರಿಸಿ ಇಂತ ಆಜ್ಞೆ ಮಾಡಿದ್ದಾನೆ. ಹೌದೇ? ಎಲ್ಲೂ ತಿರುಗುವ ಹಾಗಿಲ್ಲ. ಆದ್ದರಿಂದ ಎಲ್ಲಿರಲಮ್ಮ? ಚಿಂತಿಸುವಂತಹ ಪ್ರಮೇಯವಿಲ್ಲ. ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೆಲ್ಲವರು ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಬೇರೆ ಬೇರೆ ವೇಷದಲ್ಲಿ ಆಳುವ ಸುಮನ ಸರಿ ಧೈರ್ಯವ ತಿಳುಯಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಕ ಮುತ್ತ ಗೆಲುವಳ ಸಾಥಿ ಬಿಂದೆನುತ್ತಾಗೆ ತಿಳಿದಳಾಕ್ಷಣದೊಳಗೆ ಬಲಿಗೆ ಸಿಲುಕಿಸಿ ತನುಜರ ಕೊಲುವ ಕಾರ್ಯ ಸುಲಭವೆನುತ್ತಲೇ ಕಲ್ಲವನೆದೊಳಗೆ ಯೋಚಿಸಿ ಯಾವುದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಜಗಮಾಯೆ ಮಹಾಮಾಯೆ ಜಗಮಾಯೆ ಎಂದು ಯೋಚಿಸಿ ಮಹಾಮಾಯ ಜಗಮಾಯ ಮಹಾಮಾಯ ದೈತ್ಯ ಮೃಗವ ಮೋಹಿಸಿ ತರಿಗೆ 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 ಮಹಾಮಾಯೆ ಮಹಾಮಾಯೆ
ಸುಂದರ ತಡೆದು ಕೌಶಿಕಿಯಾಗಿ ಸುಂದರ ತಡೆದು ಕೌಶಿಕಿಯಾಗಿ ನಿಲ್ಗಳು ನೆರೆಬ ಕದಂಬ ಬನದೊಳಗು ನಿಲ್ಗಳು ನೆರೆಬ ಕದಂಬ ಬನದೊಳಗು ಎಂದು ಯತಿಸಿ ಮಹಾಮಾಗಿ ದೈತ್ಯ ಬೃಂದವ ಮೋಹಿಸಿ ತನಿಗೆ ಕರಿಯೇ ತರಿಯೇ ತರಿಯೇ ಮಹಾಮಾಯೆ ಜಗನ್ಮಾಯೆ ಮಹಾಮಾಯೆ ಆಯ 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 ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತ್ಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನನ್ನು ಅಂಬರದಿಂದ ಇಳಿದು ಬರುತ್ತಾ ಇದೆ. ಮೆರೆಯರು ಕನಗದ ಮೆರೆಯರು ಮೆರೆಯರು
ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಮಾಡಿ. ಈ ಉಯ್ಯಾಲೆಯನ್ನು ಏರಿ ಕುಳಿತುಕೊಳ್ಳುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ಗಂಧವನ್ನು ಮಾರ್ತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಘ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಖಳರು ಇತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತಹ ಗಂಡಾದ್ರೂ ಮರುಳಾಗಲೇಬೇಕು. ಕಾಮಾತುರಾಣಾಂ ನ ಭಯ ನ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ, ಲಜ್ಜೆ, ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಲೋಕ ಕಲ್ಯಾಣವನ್ನು, ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನಂತೆ ಕನಕದ ಉಯ್ಯಾಲೆಯನ್ನು.
ದೇವಿ ಅವಳ ಗರ್ಭವನ್ನು ಪಾವನಗೊಳಿಸುವುದಕ್ಕೂ ಎಂಬ ಹಾಗೆ ಹುಟ್ಟಿಕೊಂಡವರು ನಾವಿಬ್ಬರು ಚಂಡಮುಂಡರು ಪ್ರಚಂಡರು ನಮ್ಮ ಜೀವನ ಸಾಮಾನ್ಯದವರು ಹಾಗಾಗಬಾರದು ಎಂಬ ಕಾರಣಕ್ಕಾಗಿ ಹೋದೆವು ಕಾಡಿಗೆ ಬ್ರಹ್ಮ ಕುರಿತು ತಪಸ್ಸನ್ನು ಮಾಡಿದೆವು. ಒಲಿದ ಬ್ರಹ್ಮ ಬೇಕು ಬೇಕಾದ ವರವನ್ನು ಕೊಟ್ಟಿದ್ದಾನೆ. ಇಚ್ಛಿಸಿದಲ್ಲಿಗೆ ಹೋಗುವ ಮನೋವೇಗ ಬ್ರಹ್ಮಚರ್ಯ ವ್ರತ ಕೇಳದೆ ಕೊಟ್ಟದ್ದು ಯಾವುದಾದ್ರು ಯುದ್ಧವನ್ನು ಮಾಡುವಂತಹ ಹುಮ್ಮಸ್ಸು ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ಉರಗಾದಿಗಳು ಆಮೇಲೆ ಭೂಲೋಕ ಸ್ವಾಧೀನ, ತದನಂತರ ಏರಿದ್ದೇ ನಾಲ್ಕು ಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭೆ ಒಮ್ಮಿಂದೊಮ್ಮೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ರು ಹಾಗಾಗಲಿಲ್ಲ. ನಾರದರ ಆಗಮನ, ಕೊಟ್ಟರು ಮಂತ್ರಿಯ ಪದವಿ, ಆಮೇಲೆ ಆಣತಿ ಆಯ್ತು. ಅವರಿಗೆ ಸನ್ಮಾನ ಕಳೆದಿದ್ದೇವೆ ತಮ್ಮ. ಯಾವತ್ತಿನ ಹಾಗಲ್ಲ, ಆಯಾಸ, ಹಸಿವೆ, ಕೃಷಿ ತಿರುಗಾಟದ ಪರಿಣಾಮ ಹಸಿವು ಹೆಚ್ಚಾಗುತ್ತಾ ಇದೆ. ನಮಗೆ ಹಸಿವೆ ಆಗುತ್ತದೆ. ನಮ್ಮ ಹಸಿವೆ ಹೆಚ್ಚಾಗಲಿಂದ ನಮ್ಮ ಎದುರು ತಿಂತಾರೆ. ಒಂದು ಕನಿಕರ ಬೇಡುವ, ಕನಿಕರ ಇಲ್ವೇ ಇಲ್ಲ. ಹಾಗಾಗಿ ನಮ್ಮ ದಾರಿಯನ್ನು ನಾವೇ ಕಂಡುಕೊಳ್ಬೇಕು. ಮತ್ತೆ ನಮ್ಮದೊಂದು ಕ್ರಮ ಉಂಟು. ಹುಲಿ ಎಷ್ಟು ಹಸಿದ್ರು ಕೂಡ ಹುಲ್ಲು ತಿನ್ನುವುದಿಲ್ಲ. ನಾವು ಮಾಂಸ ಬಿಟ್ಟು ಬೇರೆ ತಿಂತೇವೆ. ಅದಕ್ಕೊಂದು ಉಪಾಯ. ಮಾಂಸೇನವ ವರ್ಧತೆ ಅಣ್ಣ. ಹಾಗಾದ್ರೆ ಮಾಂಸವನ್ನು ತಿನ್ಬೇಕಂತಾದ್ರೆ ಎಷ್ಟು ದಿನ ಆಯ್ತು ಪುಣ್ಯಾತ್ಮ? 9 ದಿವಸ ಆಯ್ತು ಮಾಂಸ ಬಿಟ್ಟು. ಹೌದಾ ಅಣ್ಣ? 9 ದಿನದ್ದು ಇವತ್ತೇ ತಿನ್ನಬೇಕು ನೀನು. ಹೌದೌದು. ತಡ ಮಾಡುವುದು ಸರಿಯಲ್ಲ. Hey,
ಎಲ್ಲರಿಗೂ ಶ್ರಮವನ್ನು ಏನೋ ತಮ್ಮ ಸುಕ್ಕ ಎತ್ತ ಬರಲಿ ನಾನು ಎತ್ತರೊಡಗಿದೆ ದೂರ್ತ ಬಾಬಾ ಯಾರ ದೂರ್ತ ಕೈ 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 ಕೊಡು ನನ್ನ ಪುಣ್ಯ ಬಾಯಿ ಹೇಳಲಿಕ್ಕೆ ಹೇಳಿಲ್ಲ ಏನು ವಾಕರಿಕೆ ಬರ್ತದೆ ನೀನು 9 ದಿನ ಅದು ಸತ್ಯವಾಗಿಯೂ ತಿಂತೀಯ ನಾನು ಹೇಳಿದಂತ ಹೆಚ್ಚಾಯ್ತು ಹೆಚ್ಚಾಯ್ತು ಕುಡ್ದೆ ತಿಂದೆ ಕುಡ್ದೆ ತಿಂದೆ ತಿಂದದ್ದು ಕಡಿಮೆ ಕುಡ್ದದ್ದು ಹೆಚ್ಚು ಅದು ಕುಡಿಯುವಾಗ ಯಾರಿಗೂ ಗೊತ್ತಾಗುವುದಿಲ್ಲ ಇನ್ನು ಕುಡಿಯುವುದಕ್ಕಿಲ್ಲ ಅಂತ ನಾವು ಹೇಳುವುದು ಹೌದು ಅದು ಎದುರು ಸಿಕ್ಕಾಗ ಹೇಳಿದ್ದು ಹೊರಗೆ ಹೋಗ್ತದೆ ಎದುರಿದ್ದದ್ದು ಒಳಗೆ ಹೋಗ್ತದೆ ಅಲ್ಲ ಎದುರು ಸಿಕ್ಕಿದಾಗ ಇನ್ನೊಮ್ಮೆ ಕೇಳಿದಾಗ ಇನ್ನೊಮ್ಮೆ ಹೇಳುದು ಇನ್ನೂ ಕುಡಿಯುವುದಿಲ್ಲ ಅಂತ ತಮ್ಮ ಏನು ಹೇಗಾಗಿದೆ ಬೇಟೆ ಭರ್ಜರಿ ಬೇಟೆ ಏನು ತಿಂದೆ ಏನು ತಂದೆ ಹೇಳು ನನ್ನ ಮುಂದೆ ಅಣ್ಣ ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ ಹೌದೌದು ಹರಿಣದ ಕೋಡನ್ನು ಹಿಡಿದೆ ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಗಟ್ಟು ನೆಲಕ್ಕೆ ರುಂಡ ಬೇರೆ ಮುಂಡ ಬೇರೆ ನೆತ್ತರನ್ನು ಕುಡಿದೆ ಮಾಂಸವನ್ನು ತಿಂದೆ ಎಲುಬುಗಳನ್ನು ಎಂತದದು ಅದರ ಕೋಡು ಏನು ಮಾಡಿದೆ ಅಣ್ಣ ಕೋಡನ್ನು ಬಿಡ್ಲಿಲ್ಲ ಕೋಡನ್ನು ನಿನಗೆ ತಂದಿದ್ದೇನೆ ಅದನ್ನೆಲ್ಲ ಮನೆಯಲ್ಲಿ ಇಟ್ಟುಕೊಳ್ಬಾರ್ದು ಯಾಕೆ ಹುಲಿ ಉಗುರು ಜಿಂಕೆ ಕೋಡು ಮನೆಯಲ್ಲಿದ್ರೆ ನಮ್ಮಲ್ಲಿಗೆ ದಾಳಿ ಮಾಡ್ತಾರೆ ಪುಣ್ಯಾತ್ಮ ಅಪರಾಧ ನಾನು ನಿನಗೆ ಸಿಕ್ಕಿಸಿಕೊಂಡು ಹೋಗ್ಲಿಕ್ಕೆ ಹೇಳಿದ್ದ ಮತ್ತೆ ನಾನು ತಿನ್ನುವುದಕ್ಕೆ ತಂದದ್ದು ಅದನ್ನು ಬಿಡುವುದಿಲ್ವಾ ಅಣ್ಣ ಹೊಟ್ಟೆ ತುಂಬಲಿಲ್ಲ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು ಮೊಲ ಹೌದು ಏನು ಮಾಡಿದೆ
ಆಗ್ಲಿಲ್ಲ. ಎಲ್ಲವನ್ನು ಒಮ್ಮೆಗೆ ಆಮೇಲೆ ಒಂದೊಂದನ್ನೇ ತೆಗೆದ ಡಿಡಿಕ್ಕ 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 ಡಿಡಿಕ್ಕ. ನಿಮ್ಮ ಡಿಬಿಕ್ಕೆಲ್ಲ ಈಗ ಹಳತಾಗಿದೆ, ಈಗೆಲ್ಲ ಒತ್ತಿ ಹೇಳ್ಬೇಕು. ಹೌದಾ? ಹೇಗೆ ಒತ್ತಿ ಹೇಳುವುದು? ಬಾಣದಂತೆ. ಆದ್ರೆ ಏನು ಮಾಡೋಣ ಹೇಳಣ್ಣ, ಆ ಸಂದರ್ಭದಲ್ಲಿ ನನಗೆ ಬಂದದ್ದು ಡಿಬಿಕ್ಕವೇ. ಆ ಒಂದೊಂದು ಪೆಟ್ಟಿಗೆ ಮೊಲದ ಮಾಂಸವೆಲ್ಲ ಚೂರು 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 ಎಲ್ಲವನ್ನು ಒಂದುಗೂಡಿಸಿದೆ. ದೊಡ್ಡದಾದಂತಹ ಮಾಂಸದ ಮುದ್ದೆ ಒಮ್ಮೆಗೆ ನನಗೆ ಹೇಳಿ ನೀನೇನು ಕಡಿಮೆ ಇಲ್ಲ, ಎಲ್ಲ ಮುಕ್ಕಿದ್ಯಾ? ನಾನು ಸ್ವಲ್ಪ ಕಡಿಮೆ. ಯಾಕೆ ಹೇಳು? ನೀನು ಎಲ್ಲ ಹೊರಗೆ ಹಾಕಿದ್ದಿ, ನಾನು ಹಾಕಿದ್ನ? ಬಾಯಿಯಲ್ಲಿಯವರೆಗೆ ಬಂತು, ಅದು ಹಾಗೆ ನುಂಗಿದೆ. ಯಾರು ಇದ್ದದ್ದನ್ನು ಹೊರಗಾಗ್ತಾರೆ ಅವರು ಸಂಭಾವಿತರು ಅಂತ ಲೆಕ್ಕ, ಈ ಒಳಗೆ ಇಟ್ಟುಕೊಳ್ತಾರೆ. ಅಲ್ಲ, ಯಾವ ಎಲ್ಲಿಯವರೆಗೆ ಒಳಗಿಟ್ಟುಕೊಳ್ಳುವುದು? ನಮ್ಮಲ್ಲಿ ಏನು ಇಲ್ಲ ಅಂತ ಆಗುವಲ್ಲಿಯವರೆಗೆ ಒಳಗೆ ಇಟ್ಟುಕೊಳ್ಳುವುದು. ನಮ್ಮಲ್ಲಿ ಹೆಚ್ಚಾಯ್ತಂತ ಆದ್ಮೇಲೆ ಹೊರಗೆ ಹಾಕುವುದು. ಹಾಗಾಗಿ ಎಲ್ಲವನ್ನ ಅಲ್ಲಿಗೆ ನುಂಗಿದೆ. ಅಣ್ಣನ ನೆನಪಾಗ್ಲಿಲ್ವಾ? ಏ ಅಣ್ಣ, ನಿನ್ನ ನೆನಪಾಗದೆ ಮತ್ತೆ ಚರ್ಮ ಬಿಡ್ಲಿಲ್ಲ. ಚರ್ಮವನ್ನು ಒಣಗಿಸಿ ನಿನಗೆ ತಂದದ್ದು. ಅದೇ ನೀನು ನನಗೆ ಚರ್ಮ ಕೊಡುವ ಅಂತ ಗೊತ್ತಾಯ್ತು. ಯಾಕೆ? ಚರ್ಮ ಎಂತದಕ್ಕೆ? ಗಾಳಿ ಬೀಸ್ಲಿಕ್ಕೆ ಉಂಟೆ. ಆಗಲ್ವಾ? ನಿನಗೆ ಮಳೆಗಾಲದಲ್ಲಿ ಒಳ್ಳೆಯದಾದಿತ್ತು ಅಂತ. ಕರ 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 ಕರ. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನು ಕೊಂದೆ, ಏನು ತಿಂದೆ ಹೇಳು ನನ್ನ ಮುಂದೆ. ತಮ್ಮ, ನೀ ಹೋದ ದಾರಿಯಲ್ಲಿ ನಾನೂ ಬಂದ್ರೆ ನನಗೆ ಸಿಗುವುದಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಬೇರೆ ದಾರಿ ನೋಡಿದೆ. ಹೋಗುತ್ತಿರುವ ಸಂದರ್ಭದಲ್ಲಿ ದೂರದಲ್ಲಿ ಒಂದು ಕೇಸರಿ ಕುಳಿತಿತ್ತು. ಕೇಸರಿ? ಹೌದು. ಏನು ಮಾಡಿದೆ ತಮ್ಮ? ಒಂದೇ ಕೇಸರಿ ಅಲ್ಲು ಅಂತ ಭಾವಿಸಿ ಹೋಗಿ ಕೈ ಮಾಡಿದ್ದು ಒಂದು ಗೊತ್ತುಂಟು ತಮ್ಮ. ಎಲ್ಲಿತ್ತೋ ಏನು, ಸಾವಿರ ಸಾವಿರ ಕೇಸರಿಗಳು ಒಟ್ಟಾದದ್ದಲ್ಲ. ಆಗ ಗೊತ್ತಾಯ್ತು ಏನು, ಈ ಲೋಕದಲ್ಲಿ ಕೇಸರಿಗಳನ್ನು ಮುಟ್ಟುವುದಕ್ಕೆ ಹೋಗಬಾರ್ದು ಅಂತ. ಅದನ್ನು ಮುಟ್ಲಿಲ್ಲ. ಅದನ್ನು ಮುಟ್ಟದೆ ಮತ್ತೆ ಯಾವುದಕ್ಕೆ ಕೈ ಹಾಕಿದ್ದೀನಿ? ಅದಕ್ಕಿಂತ ಮುಂದೆ ಹೋದಾಗ ಹಂದಿಗಳ ಹಿಂಡು ತೆಗೆದೆ ಎತ್ತಿದೆ, ಜಬಕ್ಕ ಬಡಿದೆ, ಇಳಿಯಿತು ರಕ್ತ, ಘಟ 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 ಕುಡಿದೆ, ಚರ್ಮ ಞಮ 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 ಮೆತ್ತೆ, ಎಲುಬು ಘಟ ಘಟ ಕಡಿದೆ, ಚರ್ಮ ಕರ್ರ ಹರಿದೆ. ಬೇಸಿಗೆ ಕಾಲ ಬರುವಾಗ ಬಿಸಿಲಿಗೆ ಹಾಕಿ ಒಣಗಿಸಿ ಕರ್ಕೂರು 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 ಅಂತ ತಿನ್ಲಿಕ್ಕೆ ಬಹಳ ಒಳ್ಳೆದು. ನೀನು ನನ್ನ ಹಾಗೆ ತಂದದ್ದು ಚರ್ಮ ಮಾತ್ರ. ತಮ್ಮ, ಬೇಟೆ ಹೇಗಾಗಿದೆ? ಭರ್ಜರಿ ಬೇಟೆ. ಆದ್ರೆ ಶ್ರಮಜಲ ಹೌದು. ಆಗ ಇಳಿಯುವುದು ಹೌದೌದು. ಎಲ್ಲ ಬಿಸಿ ದುಡಿದು ದುಡಿದು ಎಲ್ಲವೂ ಸುರಿಯುತ್ತಾ ಉಂಟು. ಒಂದು ಹೆಜ್ಜೆಯೂ ಮುಂದೆ ಇಡುವ ಸ್ಥಿತಿಯಲ್ಲಿಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡುವ. ಏನು? ನನಗೆ ಸ್ವಲ್ಪ ಮಲಗದೆ, ಇನ್ನು ಯಾವ ಕಾರ್ಯಕ್ರಮವೂ ಇಲ್ಲ. ಹಾಗಾಗಿ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಆಮೇಲೆ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಸರಿ. ಮತ್ತೆ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ನಾ ಭಾವಿಸಿದ್ದು ನೀನು ಮಲಗುವುದು ನಾನು ಗಾಳಿ ಹಾಕುವುದು. ಹೌದು. ಆಮೇಲೆ ನಾನು ಮಲಗುವುದು ನೀನು ಗಾಳಿ ಹಾಕುವುದು ಅಂತ. ಮತ್ತೆ ತಪ್ಪಿತಾ? ಮತ್ತೆ ತಪ್ಪದೆ ನೀ ಹೇಳಿದ್ದೇನು? ನಾನು ಮಲಗುದು ನೀನು ಗಾಳಿ ಹಾಕುದು, ಆಮೇಲೆ ನೀನು ಗಾಳಿ ಹಾಕುದು ನಾನು ಮಲಗುದು, ಅಲ್ಲಿ ಆಮೇಲೆ ನಾನು ಮಲಗುದು ನೀನು ಗಾಳಿ ಹಾಕುದು. ಎಷ್ಟು ಬಾರಿ ಹೇಳಿದ್ರು ನಾನು ಗಾಳಿ ಹಾಕುವುದಲ್ವಾ? ನನಗೆ ಮಲಗಿದ್ದಿಲ್ವಾ? ನಾವು ದೊಡ್ಡವಲ್ವಾ ಪುಣ್ಯಾತ್ಮ, ದೊಡ್ಡವರ ಸೇವೆ ಮಾಡಬೇಡ್ವಾ ಸಣ್ಣವರು? ಹೌದು, ಆದ್ರೆ ಸಣ್ಣವರ ಆರೈಕೆ ದೊಡ್ಡವರು ಮಾಡಬೇಡ್ವಾ? ಅದು ಹೌದು, ಅದಕ್ಕೆ ಗಾಳಿ ಹಾಕಬೇಕಾ ನಾವು? ಮತ್ತೆ ನೀನೇನು ಮಾಡ್ಬೇಕು? ಈಗ ದೊಡ್ಡವರ ನೀನು ಗಾಳಿ ಹಾಕದಿದ್ರು ತೊಂದರೆ ಇಲ್ಲ. ನನ್ನ ಆಯಾಸ ದೂರ ಆದ್ರೆ ಆಯ್ತು. ಹಾಗೇನಾದ್ರೂ ಮಾಡಿ. ಇಬ್ಬರಿಗೂ ಆಯಾಸ, ಬಹಳ ಆಯಾಸ. ನೀನು ನನಗೆ ಯಾಕೆ ಗಾಳಿ ಬೀಸುವುದು, ನಾನು ನಿನಗೆ ಯಾಕೆ ಗಾಳಿ ಬೀಸುವುದು? ಮತ್ತೇನು ಮಾಡುವ? ಇಬ್ಬರಿಗೂ ಗಾಳಿ ಬೀಸುವುದಕ್ಕೆ ಇರುವ ಕೆಲಸದವರು ಯಾರಿದ್ದಾರೆ? ದೇವತೆಗಳು. ದೇವತೆಗಳು ನಮ್ಮ ಅಡಿಯಾಳುಗಳು. ಹೌದು. ಅದರಲ್ಲಿ ಒಬ್ಬ ಗಾಳಿಗೆ ಅಧಿಷ್ಠಾತ್ರ ದೇವತೆ, ಆ ವಾಯು. ಅವಳಿಗೆ ಆಜ್ಞೆ ಮಾಡು, ಸರಿ, ಬೀಸುವುದಕ್ಕೆ ಹೇಳು. ತಪ್ಪಲಿನಲ್ಲಿ ಗಾಳಿ ಬೀಸುವುದಿಲ್ಲ. ಕಾಣ್ತಾ ಇದೆ ತುಹಿನಾದಿಯ ತುತ್ತ ತುದಿ. ಯಾರು ತಳುವ ಸಮಯದಲ್ಲಿ ತಳುವ ನಲವಿಯೋ ಕುಳಿತು
ಆ
ವೀಣೆಯ ಪಿಡಿದಿದ್ದ ವಾಣಿ ಬದಿಯಲಿ ಕಾನನನಿಗಾಗಿ ತಂದು ಕಾನನನಿಗಾಗಿ ತಂದು ತುಹಿನಾದ್ರಿಯ ತುತ್ತದಿಯನ್ನು ಸೇರಿ ವಿಶ್ರಾಂತಿಯನ್ನು ಪಡೆಯುವ ಕಾಲಕ್ಕೆ ಒಂದು ಸ್ವರ ಕೇಳಿತು. ಹೌದು, ಬರೇ ಸ್ವರವ, ಸಂಗೀತ ಮಿಶ್ರಿತವಾದ ಸ್ವರ, ಇಂಪಾದ ಸ್ವರ. ಆ ಸಂಗೀತದ ಸ್ಪರ್ಶ ಆ ರಾಗದಲ್ಲಿ ಇದ್ದದರಿಂದಲೇ ನಮ್ಮನ್ನು ಆ ರಾಗ ಸೆಳೆಯಿತು. ಸಂಗೀತಕ್ಕೆ ಅಂತಹ ಒಂದು ಯೋಗ್ಯತೆ ಇದೆ. ಅದಕ್ಕಲ್ವ ಹೇಳುವುದು, ಏನು? ನಲವಿನಿಂದೊರಿದು ನಲಿವಿಕೆಯ ನೀರಜೆಯ ಸಂಗೀತ ಗಾಯನದ ಗಾಯಕದ ಗಾಢತೆಯ ಗಾನವಿದು ಸಂಗೀತ ಎಡೆಬಿಡದ ಹಾಡುತಿಯ ಹೂದುಂಬಿ ಹೆಜ್ಜೆಯನ್ನು ಸಂಗೀತ ಆನಂದ ಮಧ್ಯದವರು ಕಸ್ತೂರಿ ಕಂಪನದ ಇಂಪಿನ ಸಂಗೀತ ಆಲಿಸುವ ಕರ್ಣವಿದೆ ಆಲಂಗಿಸುವ ಇಂಗಿತ ಸಂಗೀತ ರಾಗ ಭಾವ ಸ್ಥಿತಿಗಳೆಲ್ಲ ಮೈಮನವನ್ನು ಸೂರೆಗೊಂಡಂತಹ ಈ ಸಂಗೀತ ಯಾರದ್ದು ಎಂಬ ಹಾಗೆ ಭಾವಿಸಿದೆ. ಯಾರು? ನನಗೆ ಗೊತ್ತಾಯ್ತು. ಯಾರದ್ದು? ಸಾಮಾನ್ಯರಲ್ಲ. ಮತ್ತೆ ಸಂಗೀತದಲ್ಲಿ ವಿದ್ವಾಂಸನಿರಬೇಕು, ಪಾಂಡಿತ್ಯವನ್ನು ಪಡೆದವನಿರಬೇಕು. ಬೇಕೇ ಬೇಕು. ಇದು ಗಂಡಸರ ಸ್ವರ ಅಲ್ಲ ಅಲ್ವಾ? ಗಂಡಸರಿಗೆ ಇಷ್ಟು ಸುಶ್ರಾವ್ಯವಾದಂತಹ ಸ್ವರ ಬರುವುದಕ್ಕಿಲ್ಲ. ಆ, ಇದು ಅವಳೇ. ಯಾರು? ವೀಣಾಪಾಣಿ, ಆ, ನೀಲವೇಣಿ, ಆ, ಪುಸ್ತಕ ಪಾಣಿ, ಆ, ಆ ವಾಣಿ, ಆ. ವೀಣೆಯ ಬಿಡಿದಿರ್ಪ ವಾಣಿ. ಏನು? ಈ ಪರಿಯಲ್ಲಿ ಆ. ಕಾರಣಕ್ಕೆ ಬಂದು ಆ. ಚಂಡಮುಂಡರ ಆಯಾಸವನ್ನು ಪರಿಹರಿಸುವುದಕ್ಕೆ ಆ. ಅವಳ ವೀಣೆಯಿಂದ ಹೊರಡಿಸುವಂತಹ ನಾದ. ಅಣ್ಣ, ಓ, ಒಬ್ಬಾತ ಸಂಗೀತವನ್ನು ಸವಿಯುವವನಿಗೆ ಆ. ಎಂತಹ ಆಸಕ್ತಿ ಇರಬೇಕು, ಎಂತಹ ಜ್ಞಾನ ಇರಬೇಕು ಎಂಬ ಹಾಗೆ ಆ. ನೀನು ನುಡಿದ ಕ್ಷಣವೇ ಆ. ಸರಿಯಾದ ಉತ್ತರವನ್ನೇ ಕೊಡ್ತಿ ಎಂಬ ಹಾಗೆ ನಾನು ಭಾವಿಸಿದ್ದೆ. ಆ. ತಪ್ಪು ತಪ್ಪು ತಪ್ಪು. ನನ್ನದು ತಪ್ಪ? ವೀಣೆಯ ಪಿಡಿದಿರ್ಪ ವಾಣಿ ಅಲ್ವೇ ಅಲ್ಲ. ಯಾಕಲ್ಲ? ಬ್ರಹ್ಮನ ಮಡದಿಯಾದಂತಹ ಶಾರದಾ ದೇವಿ, ಬ್ರಹ್ಮದೇವನು ಯಾವತ್ತು ಸೃಷ್ಟಿ ಕಾರ್ಯವನ್ನು ಮಾಡುವಾಗ ಅವನ ಪಕ್ಕದಲ್ಲೇ ಅವಳು ಇರತಕ್ಕದ್ದು. ಒಂದು ವೇಳೆ ಅವಳಿಲ್ಲದೆ ಹೋದನಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಅದೌದು. ಹಾಗಾಗಿ ಅವಳಲ್ಲ ಅವಳಲ್ಲ ಅವಳಲ್ಲ. ಬ್ರಹ್ಮನ ಬಳಿಯಲ್ಲಿ ವಾಣಿ ಇಲ್ಲದೆ ಹೋದ್ರೆ ಆ. ಬ್ರಹ್ಮ ಸೃಷ್ಟಿ ಮಾಡುವ ಎಲ್ಲ ಜೀವರಾಶಿಗಳು ಬೆಪ್ಪುತ ಕಟ್ಟಿಗಳಾಗಿ ಹುಟ್ಟುತ್ತದೆ. ಏನದು ಕೈ ಈಚೆ ಬಂದದ್ದು? ಅಲ್ಲ, ಹೇಳಿದ ವಿಷಯ ಆ. ಹಾಗಿದೆ. ವಾಣಿ ಅಲ್ಲ. ವಾಣಿ ಅಲ್ಲ. ಮತ್ತೆ ಯಾರು ಹೇಳು? ಹಾಗಾದ್ರೆ ಇದು ಅವನೇ. ಯಾರು? ಕುದುರೆ ಮುಖ. ಕುದುರೆ ಮುಖ. ಅಷ್ಟು ದೂರದಿಂದ ಅವ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಉಂಟ? ಏನು? ನಾನು ಬಂದದ್ದೇ ಕಷ್ಟದಲ್ಲಿ. ಕುದುರೆ ಮುಖದ ತುಂಬುರ. ತುಂಬುರ ಅವನೇ. ಅವಲ್ಲ. ಯಾಕೆ? ತುಂಬುರ ಯಾರು? ಯಾರು? ದೇವತೆಗಳ ಪಂಕ್ತಿಗೆ ಸೇರಿದವ. ಹೌದು. ಆ ದೇವತೆಗಳು ನಮ್ಮನ್ನು ನೋಡಿ ಹೆದರಿ ಕಂಗಲಾಗುತ್ತಾರೆ. ಆ, ಶುಂಭನ ಅಟ್ಟಹಾಸ ಕೇಳುವಾಗಲೇ ಅರ್ಧ ಜನ ಓಡಿ ಆಗುತ್ತದೆ. ಓಡಿ ಆಗ್ತದೆ. ಚಂಡಮುಂಡರ ಅಟ್ಟಹಾಸ ಕೇಳಿದ್ರೆ ಮನುಷ್ಯರು ನಿಲ್ಲುವುದಿಲ್ಲ. ಇದು ಆಗದಿಂದ ಸ್ವರ ಕೇಳ್ತದೆ. ಆ, ಅವಲ್ಲ. ಅವಲ್ಲ. ಹಾಗಿದ್ರೆ ಇವ ಯಾರು? ಮತ್ತೊಬ್ಬ ಇದ್ದಾನೆ. ಯಾರು? ಹೆಸರಲ್ಲಿ ನಾರದ, ಆ, ಕರದಲ್ಲಿಗೆ ಬಾರದ, ಆ, ಗಾನ ವಿಶಾರದ, ಆ. ಅವನವೇ ಶಾರದ, ಆ. ಸತ್ಯವನ್ನು ಮೀರದ, ಆ. ಕೋಪವನ್ನು ತೋರದ ಆ. ನಾರದ ಆ. ಅವನೇ. ಅಣ್ಣ, ನಾರದನು ಸಾಧ್ಯವೇ ಇಲ್ಲ ಇಲ್ಲಿಗೆ ಬರ್ಲಿಕ್ಕೆ. ಹ್ಮ್. ದಕ್ಷ ಪ್ರಜಾಪತಿಯ ಶಾಪವಿಲ್ವೇ ಅವನಿಗೆ? ಹ್ಮ್. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ಆ. ಅವನು ನಿಂತಲ್ಲಿಯೇ ನಿಲ್ಲುವವನ? ಅವನಿಂತಲೇ ನಿಲ್ಲುವುದಿಲ್ಲ. ಇದನ್ನು ಸರಿಯಾಗಿ ಕೇಳಿದೆಯ ಸ್ವರವನ್ನು? ಹ್ಮ್. ಶ್ರುತಿತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ಆ. ನಾರದಾದ್ರೆ ಹೇಗೆ? ಆ. ಒಮ್ಮೆ ಅಲ್ಲಿಂದ, ಆ. ಮತ್ತೊಮ್ಮೆ ಇಲ್ಲಿಂದ, ಹ್ಮ್. ಮಗದೊಮ್ಮೆ ಅಲ್ಲಿಂದ, ಹ್ಮ್. ಇನ್ನೊಮ್ಮೆ ಆಚೆ, ಆ. ನಾಳೆ ಈಚೆ, ಹ್ಮ್. ನಿನ್ನೆ ಎಲ್ಲಿ ಅಂತ ಗೊತ್ತಿಲ್ಲ. ಇಲ್ಲ, ಇಲ್ಲ. ಹಾಗೆಲ್ಲ ಆಗ್ತದೆ. ಆ. ವೀಣೆ ಬಿಡಿದಿರಪ್ಪ ವಾಣಿ ಅಲ್ಲ, ನಾರದನೂ ಅಲ್ಲ, ಆ. ತುಂಬುರನೂ ಅಲ್ಲ. ತುಂಬುರ ನಾರದರೆಂಬವರಿಂದಿಲಿ ಕದಂಬವನಕ್ಕೆ ನಡೆ ತಂದು ಆ. ಸಂಭ್ರಮದಲ್ಲಿ ಗಾನ ಪಾಡುವುದು ಅಲ್ಲ ಅಂತ ಹೇಳುದು. ಅಲ್ಲ ಅಲ್ಲ ಅಲ್ಲ. ನೀನು ಅಲ್ಲ ಅಂತ ಹೇಳುದು, ನಾನು ಅಲ್ಲ ಅಂತ ಹೇಳುದು. ಹೌದೌದು. ಇದು ಈಗ ಯಾರದ್ದು ಅಂತ ಗೊತ್ತಾಗಬೇಕಲ್ಲ. ಹೌದು. ಒಂದು ಕೆಲಸ ಮಾಡುವ. ಏನು? ಕೇಳಿಸುವುದೆಂತದು? ಸ್ವರ. ಹಿಡಿ. ಸ್ವರ 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 ನಡೆದರೋ
ನಡೆದಳು ತನುವಿನ ಪರಿಮಳವು ನಾಸಿಕೆಗೆ ಅಡರಲು ತನುವಿನ ಪರಿಮಳ ತನುವಿನ ಪರಿಮಳವು ನಾಸಿಕೆಗೆ ಅಡರಲು ಅರರೆ 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 ಪರಿಮಳ ನೀಡಿನೋ ಮುಂಬರಿಯೇ ಚತುರ್ಭುಜ ಚಂದ್ರಕಲಾವತಂಸೆ ಕುಚೋತೆ ಕುಂಕುಮರಾಗಶೋಣಿ ಪುಂಡ್ರೇ ಪಾಶಾಂಶ ಪುಷ್ಪಮಾಳಹಸ್ತೆ ನಮಸ್ತೆ ನಮಸ್ತೆ ಜಗದೇವ ಮಾತಗ ತೂಗಿದೆಳು ದುರ್ಗಾಂಬಿಕೆ ತೂಗಿದೆಳು ದುರ್ಗಾಂಬಿಕೆ ತೂಗಿದೆಳು ಪರಿಮಳ ಬಿಡಲು ಮುಂಬರಿಯೇ
ಶರದಿಯು ಬದನೆ ಶರದಿಯು ಬದನೆ ಶರದಿಯು ಬದನೆ ಶರದಿಯು ಬದನೆ ಹರಿಣನೇ 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 ಶರದಿಯು ಬದನೆ ಶರದಿಯು ಬದನೆ ಶರದಿಯು ಬದನೆ ಶರದಿಯು ಬದನೆ ಹರಿಣನೇ 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 ಜಿಲ್ವಾ ತರುಣಿ ಮಣಿಯು ಜಿಲ್ವಾ ತರುಣಿ ಮಣಿಯು ಜಿಲ್ವಾ ತರುಣಿ ಮಣಿಯು ವಿಮಲಗಾತೆ 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 ನಾ ಎಲ್ಲಿದ್ದೇನಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನನ್ನು ಎಲ್ಲಿ ಹುಡುಕುವುದು ನಾನು? ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯು. ಭೂಮಿಯ ಮೇಲೆ ನೀನು, ನಿನ್ನ ಬದಿಯಲ್ಲಿ ನಾನು. ಕನಸೋ ನನಸೋ ಭಾವದ ಭ್ರಮೆಯೋ, ಎಲ್ಲವೂ ನನಸೆ. ನಿನ್ನ ಪಕ್ಕದಲ್ಲಿ ನಾನು ನನಸೆ. ಒಮ್ಮೆ ಜಿವುಟು ಈಗ ಹಾಗಿದ್ರೆ ಸತ್ಯ. ಹೌದು. ಹಿನಾದ್ರೆ ತುತ್ತನ್ನು ಸೇರಿ ವಿಶ್ರಾಂತಿಯನ್ನು ಪಡೆಯುವ ಕಾಲಕ್ಕೆ ಕೇಳಿಸಿತು ಸ್ವರ. ಸ್ವರ ಪಿಡಿದು ನಡೆತರಲು ಮುಂದಕ್ಕೆ ಆಗ್ರಹಿಸಿದೆವು. ಪರಿಮಳ. ಹೌದು ಹೌದು. ಪರಿಮಳ ಸ್ವರ ಎರಡನ್ನೂ ತಿಳಿಯಬೇಕು ಅಂತ ಮುಂದೆ ಬಂದೆವು. ಮುಂದೆ ಬಂದೆವು. ಮುಂದೆ 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 ಅಮ್ಮ ಏನೋ ನೋಡಲ್ಲಿ ನನ್ನ ಕಣ್ಣುಗಳಿಗೆ ಕೋಟಿ ಸೂರ್ಯನ ಪ್ರಭೆಯೇ ಸತ್ಯ ಹೇಳ್ಬೇಕಾ? ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ತಮ್ಮಯ್ಯ. ಅಣ್ಣ ಅದರ ಮೂಲವನ್ನು ಅಳಿಸಿಕೊಂಡೆ. ಏನು ಚಂದವು, ಏನು ಅಂದವು. ಅಂದದ ಚಂದದ ರನ್ನದ ಹೊನ್ನ ಗಂಗಡಿ ನಮ್ಮ ಕಣ್ಣ ಮುಂದೆ ನಿಂತಿದೆಯೋ. ಕಂಡಾಗ ಶಕ್ತಿಯಾದ ವಿಶ್ವ ಕರ್ಮನ ವಿಶ್ವರ ಕಲೆಗಾರಿಕೆ ಕಾಯ ಕಣ್ಣಿಗೆ ಕಣ್ಣಿಗೆ ರಕ್ಷಿತಾಯ್ತಾಳು. ಕಣ್ಣಿಗೆ
ಬರುವುದು ಎಂಬಂತಹ ಆ ಪ್ರಭೆಯನ್ನು ಕಂಡು ನಾನು ಆಶ್ಚರ್ಯಚಕಿತನು. ಅಣ್ಣ ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕವು ಇಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತರ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣೆ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಪೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜದ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರ ಲೋಕದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿ ರಸಕಮಂ ಬಂಧು ಎದುಟಿಯಳ ಬಂದರದ ಸಿಂಗರವನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರಸಿ ತೆನ್ನೆ ರೋಷ ತಡೆದರೆನ್ನ ನಿವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಕಿ ಬಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಂ ಕೊರಲ್ಗೆ ಹರಿನೀಲಮಣಿ ಭೂಷಣವಾದು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬೆಳೆ ಕೋರೆ ದುರ್ಬಂ ತೆಗೆದು ಜಡಗಟ್ಟಿ ಪರಮಟ್ಟು ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುದರ ಕರ ಪಲ್ಲವದ ಸರಸಿರೋಮುಖಿ ಅರಳಿನ್ನಿವಳಂತ ವಿಟಗಾರ ನೋಡು ಸ್ಮರಣ ಕೊಂಡಾಣೆ ಅಂತ ಹೇಳು ನೀನು ಸರಸಿದ ವರನೆ ಹರಿದ ನೇತ್ರ ಚೆಲ್ವ ಕರುಣೇ ಮನೆಯ ಮಲಗಾತ್ರೆ ಮಂದಗಮನೆಯ ಮಂದಹಾಸಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂದಳೆಯ ವಕ್ರಾವಲೋಕನದ ಭಾವದ ಬಗೆಯ ಬಂಧುಗೆ ದುಡಿಯಲ ಬಂದ್ರದ ಸಿಂಗರವ ಏನೆಂದು ವರ್ಣಿಸುವೆ ಏನು ನಿಂಬೆನು ಮನಸ್ಸಿನ ಮತದಾನೆ ರತ್ನ ನಿಧಾನ ತೈಲೋಕ್ಯ ರೂಪೈಕ ಸೌರಭ ನೋಟಕ ರಸದಾಕಾರ ಸನ್ನಿಮೆ ಈಕೆ ತನ್ನ ಸಂಪಡಿತ ಮುಂಪಡಿತ ಕೊಂಪೆಗೊಳಿಸದ ಹೊಲ ಹೊಡಕದ ಗೆಲ್ಲುವ ಕದಲಿನ ಕಾಂತಿ ಕಲವಿಕನಸು ಲಜ್ಜು ಮಗದೊಳಗೆ ಅಂಕುರಿಸೆ ತಲುಕಾಂತಿದ ಕೂಡಿದ ಹೆಣ್ಣಿವಳು ಗಂಗಳು ಕಾಮರ ಶರಗಳು ನೀಲಾದ ಗಂಗಳು ಮಳೆಯ ಬಲಗಂಗಳು ರಕ್ತಾದ ರಂಗಳು ತೊಳಪ ವದನಗಳ ಪೂರ್ಣ ಕಳೆಯ ತಿಂಗಳು ಎಂಬ ಹಾಗೆ ಭಾಸವಾಗುವ ವಾಸುರಾಂಗಿಯಾದ ಹೆಣ್ಣಿ ಯಾರಿವಳು ಶೃಂಗಾರ ಬೆಳಗಿನ ಶುಕವಾಣಿ ಮಾತಂಗ ಗಾಮಿನಿ ಸರ್ಪ ನಿಭವೇನಿ ಸುಂದ ವಯೋಧರ ಶುಕಬೋಲ ಇವಳಂಗ ಸಂಘದ ಭಾಗ್ಯದ ಮೇಲೆ ಕಣ್ಣಿನೋಳು ಸರದಿನ ಸೆಸವ ನೋಟದ ಶಿಖರ ಅದರೊಳು ಬೌಡಿದ ರತ್ನ ದಾಗರ ಪದ್ಯುತ ಬೇಣು ಧರ್ಮೋತ್ರ ಬೀರಿ ಈಕೆ ಕೆರುವೆಗೆ ರಾಜನ ಬೆಂಬಲ ಸಂಪಾದಿ ಅಕ್ಷರೆ ಪರಿಮಿತದ ಬುಗಿರೋದ ಇಂಪಿನ ಕಂಪು ಆಗದ ಕೈಮಲಗೆ ತಂಪು ನನ್ನ ಹೃದಯಕ್ಕೆ ತಂಪು ಬೆಂಪು ಸೊಂಪು ಕಂಪನ್ನು ಕೊಡುವ ನಸುಗೆಂಪಿನ ಹೆಣ್ಣು ಯಾರಿವಳು ಸರಸಿರುವ ನೇತ್ರ ಕನಕಾಪ ಗಾತ್ರ ಹೆಣಗುತಿಯ ಲಾತಮ ವಿದುಮಂಡ ಲಾಸದಿಂ ತರಣಿ ಸಂಕಾಶಿತ ಇಂತಹ ಸೌಂದರ್ಯವತಿ ಅಂತ ಹೆಣ್ಣು ಯಾರು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಅಣ್ಣ ಜೊನ್ನವಧು ಪೆಣ್ಣಾಯ್ತೆ ಮುನಿಗಲ ಜನ್ನದೊಂದು ಜಿದಳೆ ಸಾಸಿರ ಗಣ್ಣ ಕಳುಹಿಸಿದ ನವವಧು ಯಾರಿವಳು ಅಣ್ಣ ಮೀನ್ಗಣ್ಣಿನವಳು ಇಷ್ಟು ಹೊಗಳಿದ್ದೀನಿ ಅವಳಲ್ಲಿ ಯಾವ ಭಾವವೂ ಹುಟ್ಟಲಿಲ್ಲ ನೋಡಂತೆ ಮತ್ತೆ ನೀನು ಹೊಗಳುವಾಗ ಭಾವ ಹುಟ್ಟಿದ ಅಲ್ಲ ನಾವು ಹೊಗಳುವಾಗ ಇಬ್ಬರು ಹೊಗಳುವಾಗಲೂ ಅಲ್ಲಿ ಭಾವ ಹುಟ್ಟ ಇದ್ರು ಈ ಪರಿಸರದಲ್ಲಿ ಒಳ್ಳೆ ಭಾವ ಹುಟ್ಟಿದ್ರು ನಮಗೆ ಅಷ್ಟು ಸಾಕು. ನಾನು ಇಷ್ಟು ಹೊಗಳುವಾಗ ಭಾವ ಬಂದರು ಅಂತ ಹೇಳ್ತಾರೆ. ಯಾವ ಭಾವ ಬರ್ಬೇಕಿತ್ತು ನಿನಗೆ? ಇದು ಯಾವ ಭಾವವು ಬರುವಾಗ ಕಾಣುವುದಿಲ್ಲ ಮತ್ತೆ ಕರ್ಮಕ್ಕ ಹೊಗಳಿದ್ದು ತಮ್ಮ ಏನು ಹಾಗಿದ್ರೆ ಇವಳು ಯಾರು ಅಂತಲೇ ಗೊತ್ತಾಗ್ಲಿಲ್ಲ. ಅವಳ ಯಾರು ಇವಳು ಯಾರು ಮತ್ತೊಬ್ಬಳು ಎಂತದೇ ಇರ್ಲಿ ಬಂದದ್ದು ಯಾಕೆ ಮನೆ ಮಾರುಗಳ ಬಿಟ್ಟು ಬಂದಿಹಳು ಯಾಕೆ ಉಯ್ಯಾಲೆಯಾಡುತ್ತಿರುವುದು ಯಾಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇವಳು ಯಾರೇ ಇರ್ಲಿ ಇವಳನ್ನು ಕಂಡಾಗ ನನಗೊಂದು ಮನಸ್ಸಾದದ್ದು ಸತ್ಯ. ಅಬ್ಬಾ ಇದೆಂತದೋ ಒಂದು ಪೂರ್ವ ಜನ್ಮದ ಸೆಳೆತ. ಯಾಕೆ ಅವಳ ಹತ್ತಿರ ಎಳೆಯುತ್ತದೆ ತಮ್ಮ ಏನೋ ಇವಳನ್ನು ಮದುವೆ ಆಗಬೇಕು ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಹೌದಾ? ಮದುವೆ ಆಗಬೇಕು ಅಂತಾದ್ರೆ ನಿಶ್ಚಯ ಆಗಬೇಕು. ನಿಶ್ಚಯ ಆಗಬೇಕು ಅಂತಾದ್ರೆ ಗಂಡು ಹೆಣ್ಣಿನ ಒಪ್ಪಂದ ಆಗಬೇಕು. ನಾನು ಹೋಗಿ ಅವಳಲ್ಲಿ ಮಾತಾಡಿ ಬರ್ತೇನೆ. ಅಣ್ಣ ಇಲ್ಲಿವಾ ಈಗ ಸ್ಪರ್ಧೆ ವಿಷಯವಾಗಿ ಆಲೋಚನೆ ಮಾಡಿದ್ರು. ಅವಳನ್ನು ನನಗಿಂತ ಹೆಚ್ಚಾಗಿ ನೀನೇ ಹೊಗಳಿದ್ದೆ. ಆದ್ರೂ ಕೂಡ ನಾನು ಸಣ್ಣವನಲ್ವೇ? ಈಗೆಲ್ಲ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಈಗೆಲ್ಲ ಹೊಗಳುವುದನ್ನು ಕಡಿಮೆ ಮಾಡಿದ್ದೇನೆ, ನಿಮಗೆ ಬಿಟ್ಟು ಕೊಟ್ಟದ್ದು ನೀವು. ಅದು ಸಂತೋಷ ಆಯ್ತು ಅಣ್ಣ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ, ಹಿರಿಯಣ್ಣನು ತಂದೆಗೆ ಸಮಾನ. ಹಾಗಾಗಿ ನೀನೊಂದು ನಿಂತು ನನಗೂ ಅವಳಿಗೊಂದು ಮದುವೆ ಮಾಡು, ಆಮೇಲೆ ನೋಡುವ. ಅಲ್ಲ, ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಹೌದು. ಈಗ ನಾನು ಅಣ್ಣನೋ ನೀನು ಅಣ್ಣನ? ನೀನು ಅಣ್ಣ ಅಲ್ವಾ? ಹೌದು. ಅಣ್ಣನಿಗಿಂತ ಮೊದಲು ತಮ್ಮ ಮದುವೆ ಆದ್ರೆ ಅವನನ್ನು ಶ್ರಾದ್ದಕ್ಕೂ ಕರೆಯಬಾರದು ಅಂತ ಉಂಟು. ಹೌದಾ? ಹಾಗಾದ್ರೆ ಈಗ ನೀನು ಅವಳನ್ನು ಮದುವೆ ಆದ್ಮೇಲೆ ನನಗೆ ಮದುವೆ ಮಾಡುತ್ತಿ ಎಂಬ ಹಾಗೆ ಏನು ನಿರ್ಣಯ ಉಂಟು? ಅಲ್ಲ, ಮದುವೆ ಆದ ಮೇಲೆ ಅಲ್ವಾ ನೋಡುವ. ಎಲ್ಲಿಯಾದ್ರೂ ಹುಡುಗಿ ಸಿಕ್ಕಿದ್ರೆ ಈ ಸಲ ಮದುವೆ ಮಾಡುವ. ಅಣ್ಣ ವಿನೋದಕ್ಕಾಗಿ ಆಡಿದ್ದು. ಅವಳನ್ನು ನೋಡಿದ್ಯಾ? ನಾನಾಗ್ಲಿ ನೀನಾಗ್ಲಿ ಮದುವೆ ಆಗ್ಲಿಕ್ಕೆ ಆಗ್ತದ? ಅಲ್ಲ, ಅವಳನ್ನು ನೋಡು. ಏನಾಗಿದೆ? ನಾನು ಅವಳನ್ನು ನೋಡುವಾಗ ಅವಳು ನಿನ್ನನ್ನು ನೋಡು. ಹೌದು. ನೀನು ಅವಳನ್ನು ನೋಡುವಾಗ ಅವಳು ನಮ್ಮನ್ನು ನೋಡು. ಹೌದು. ಇವಳು ನಮ್ಮನ್ನು ಮಂಗ ಮಾಡ್ಲಿಕ್ಕೆ ಬಂದಲ್ಲ. ಬಹುಶಃ ನನಗೆ ಆಸೆ ಹುಟ್ಟಿದ್ದು ಹಾಗೆ ಕಾಣಬೇಕು. ನಾನು ನೋಡುವಾಗ ನನಗೆ ನೋಡಿದ ಹಾಗೆ ಅನಿಸಿದ್ದು, ನಿನಗೆ ನೋಡುವಾಗ ನಿನ್ನ ನೋಡಿದ ಹಾಗೆ ಅನಿಸಿದ್ದು. ಈಗ ಆಮೇಲೆ ಗೊತ್ತಾದದ್ದು ಹೌದು ಅವಳು ಕಣ್ಣನ್ನು ಬದಲಾಯಿಸುವುದು ಅಂತ. ನಮ್ಮನ್ನು ಮಂಗವಳು. ಹೌದು ಹೌದು. ನಾವೆಂತ ಜಾತಿ? ನಾವು ಮಂಗರ. ನಾವು ಅದಕ್ಕೆಲ್ಲ ಸಿಗ್ಲಿಕ್ಕುಂಟ. ಮಾತ್ರ ಅಲ್ಲ, ನಮಗೆ ವರ ಉಂಟಲ್ಲ. ಏನು? ಬ್ರಹ್ಮದೇವರ ವರ, ಬ್ರಹ್ಮಚರ್ಯ. ಅದು ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಆವಾಗಲೇ ನಿಮಗೆ ಮರಣ. ಈಗ ನಾವು ಹುಚ್ಚುಗಟ್ಟಿ ಇವಳ ಮೇಲೆ ಕೈ ಮಾಡಿದ್ರೆ ನಾವು ಸಾಯ್ತೇವೆ. ಸಾಯುವುದು ದೊಡ್ಡ ವಿಷಯ ಅಲ್ಲ, ಎಲ್ಲರೂ ಸಾಯ್ತಾರೆ. ಆದ್ರೆ ನಮ್ಮಂತ ಪ್ರಸಿದ್ಧರಾದವರು ಸತ್ರೆ ನಾಳೆ ಉದಯ ಕಾಲಕ್ಕೆ ದೊಡ್ಡ ಅಕ್ಷರದಲ್ಲಿ ಬರ್ತದೆ. ಒಬ್ಬಳಾಕೆ ಹೆಣ್ಣನ್ನು ಕೆಣಕುವುದಕ್ಕೆ ಹೋಗಿ ಚಂಡಮುಂಡರ ಅಕಾಲ ಮರಣ ಅಲ್ವಾ? ಅಂತದ್ದು ಬೇಕಾ? ಅಣ್ಣನನ್ನು ನಂಬಿ ತಮ್ಮನ್ನು ಕೆಟ್ಟ ಹಾಗೆ ಬರ್ಲಿಕ್ಕೆ. ತಮ್ಮನನ್ನು ನಂಬಿ ಅಣ್ಣ ಕೆಟ್ಟ, ಅದೆಲ್ಲ ಬೇಡ ಅಣ್ಣ. ಹಾಗಾಗಿ ಇವಳು ನನಗೂ ಬೇಡ ನಿನಗೂ ಬೇಡ. ಇವಳು ಸೇರ್ಬೇಕಾದ್ರು ಶುಂಭನಲ್ಲಿಗೆ. ಹೋಗಿ ಆಡುವ.
ಧರಣಿಯ ಅಣ್ಣದೇವ ನಿನ್ನ ನಿರತ ಕೊಂಡಾಡುತ್ತ ನಿರುಮರುತ್ತಿಗೆ ಗತಿ ಅನ್ನದೇ ಪಡೆಯನ್ನು ಪಡೆದು ನಿನ್ನ ಬಗ್ಗೆ ಹೇಗೆ ಆಡಿಕೊಳ್ತಾರೆ ಅನ್ನೋದನ್ನು ತಿಳಿಯುವುದಕ್ಕೆ ಹೋದವರು ನಾವು ಎಲ್ಲ ಕಡೆಯಲ್ಲೂ ನಿನ್ನನ್ನೇ ಹೊಗಳ್ತಾರೆ ಕೊಂಡಾಡ್ತಾರೆ ಲಭಿಸಿ ನಿನ್ನ ಪಾಲಿಗೆ ಶುಂಭಾರ್ಪಣ ವಸ್ತು ಅದನ್ನು ಕೇಳಿದಾಗ ನೋಡಿದಾಗ ಸಂತೋಷವಾಯಿತು ಮೃಗ ಬೇಟೆ ಆಡಬೇಕು ಎಂಬ ಹಾಗೆ ಬಯಕೆ ಆಯಿತು ಮೃಗ ಬೇಟೆ ಆಡಿದಾಗ ಧನುಷಮ ಪ್ರಾರಂಭವಾಯಿತು ತುಜಿನಾದಿಯ ತುತ್ತತ್ತಿಗೆ ಹೋಗಿ ಮಾರುತನಿಗೆ ತನ್ನು ಒಡ್ಡಿದಾಗ ಏನಾಯ್ತು? ಒಂದು ಪರಿಮಳ 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 ಎಲ್ಲಿದ್ದ? ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ಅದನ್ನು ಅರಸಿಕೊಂಡು ಹೋದಾಗ ಒಮ್ಮಿಂದೊಮ್ಮೆಗೆ ಕೋಟಿ ಸೂರ್ಯನ ಪ್ರಭೆ, ಆ ಪ್ರಭೆಯನ್ನು ಅರಸಿಕೊಂಡು ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣದುಲಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ಲು. ಅವಳನ್ನು ಕಂಡಾಕ್ಷಣವೇ ನಮಗನಿಸಿದ್ದು ಒಂದು, ಮೂರು ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು, ನಿನ್ನ ವಾಮಭಾಗದಲ್ಲಿ ಅವಳು ರಂಜಿಸಬೇಕು, ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯ ಪ್ರವೃತ್ತನಾಗಬೇಕಣ್ಣ. ಚಂಡಮುಂಡರೇ, ವಿಶ್ವ ಪರ್ಯಟನೆ ಮಾಡಿದವರು ನೀವು, ವಿಶ್ರಾಂತಿ ಅಗತ್ಯ. ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗಿ ಬನ್ನಿ. ಏನದು? ಏನು ಶುಂಭನೋ ಮನಸಿ ಜನ ಶರಹತಿಗೆ ಹೌದು, ವನದ ನೇತ್ರಿಯ ವರಿಸವಿರುತ್ತ ನಿಶ್ಚಯಿಸಿ ಏನಿದ ಆಶ್ಚರ್ಯ? ಚಂಡಮುಂಡರು ಹೇಳಿದ ವಿಚಾರವಾದ್ರೆ ಇದು. ಕದಂಬ ಕಾಂತಾರದಲ್ಲಿ ಓರ್ವಳಾಕೆ ಚೆಲುವಿಕೆ ಇದ್ದಾಳೆ, ಅವಳನ್ನೇ ನೀನು ಪಡೆಯಬೇಕು ಎಂಬುದಾಗಿ. ಹಾಗಾಗಿ ಹೋಗುವುದಕ್ಕಾಗಿ ವಯೋವೃದ್ಧಲು ಜ್ಞಾನಶೀಲನಾಗಿರುತ್ತ ಯಾರಲ್ಲಿ ಸುಗ್ರೀವ ಎಂತ ಕಡೆ ಮಾರಯ್ಯ. ಕೇಳಯ್ಯ ಸುಗ್ರೀವ, ಕೇಳರಿಯ ಕುಗ್ಗೀವ ಬೇಡದ ಜೀವ ಕಾಲವಲ್ಲೊಂದು ವಾರ್ತೆಯನ್ನು ಕೇಳಿದೆನು ನೆರವ ಅದೊಬ್ಬವನೊಳಗೆ ಉಯ್ಯಾಲೆಯಲ್ಲಿ ಸತಿ ನೆರೆವಳಂತೆ ಸುಗ್ರೀವ, ಚಂಡಮುಂಡರು ಹೇಳಿದಂತಹ ವಿಚಾರ, ಕದಂಬ ಕಾಂತಾರದಲ್ಲಿ ಓರ್ವಳಾಕೆ ಚೆಲುವಿಕೆ ಇದ್ದಾಳೆ, ಅವಳನ್ನೇ ನನಗೆ ಪಡೆಯಬೇಕೆಂಬ ಆಸೆ. ಹಾಗಾಗಿ ಕರೆತರುವುದಕ್ಕಾಗಿ ನಿನ್ನನ್ನೇ ಕಳುಹಿಸುತ್ತಾ ಇದ್ದೇನೆ. ಇದು ಶುಂಭರಾಜ್ಯ. ಜಯ 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 ಜಯ. मेरे कदम बने मेरे कदम त्रयी मेरे कंडु ತ್ರೈ ಜಗದಂಬಿಕೆಯ ಲಾವಣ್ಯವನು ತೆರೆ ಕಡು ತುರುವೀವ ಹಂಬಲಿದನು ಶಿವ ಶಿವ ಸ್ಮರಣ ಬಿಗುರೆ ತಿರುಗುರಿ ನಮ್ಮಯ ಕೆಟ್ಟನೋನು ನಮ್ಮಯ ಶುಂಭ ಕೆಟ್ಟನೋನು ತಿಳಿದು ನೋಡಲಿ ಮಾನಿಯೇ ಶಿವ ಶಿವ ಪ್ರಭು ಶುಂಭಾಚರಣಾಜ್ಞೆ. ಕದಂಬವನಕ್ಕೆ ಹೋಗಿ ಅಲ್ಲಿರುವಂತಹ ಹುಡುಗಿಯನ್ನು ಕರೆತಂದು ಅಂತ ಬಂದಿದ್ದೇನೆ. ಇದೇ ಕದಂಬವನ. ಈ ಪ್ರದೇಶಕ್ಕೆ ನಾನೇನು ಹೊಸಬನಲ್ಲ, ಆದರೆ ಈವರೆಗೆ ಬಂದಾಗ ಇಂಥ ಅದ್ಭುತ ದರ್ಶನ ನನಗಾದುದಿಲ್ಲ. ನೂರಾರು ಚಂದ್ರೋದಯ ಆದಾಗ ಎಂಥ ಅನುಭವ ಆಗಬಹುದು, ಹಾಗೆ ಕಣ್ಮನಗಳನ್ನು ಸೂರೆಗೊಳ್ಳುವಂತ
ದೇದೀಪ್ಯಮಾನವಾದ ಪ್ರಭಾ ವಿಶೇಷ. ಎಲ್ಲಿ ನೋಡಿದರೂ ಜಾತಿ ವೈರವನ್ನು ಮರೆತು ಮೃಗ ಪಕ್ಷಿಗಳು ಅನ್ಯೋನ್ಯವಾಗಿವೆ. ಎತ್ತ ನೋಡಿದರೂ ಋತು ಭೇದಗಳಿಲ್ಲದೆ ಮರ ಗಿಡ ಬಳ್ಳಿಗಳು ಹೂ ಹಣ್ಣು ಕಾಯಿಗಳಿಂದ ತುಂಬಿ ತುಳುಕುತ್ತಾ ಇದೆ. ಓಹೋ, ಬರಬರುತ್ತಾ ಸಪ್ತಸ್ವರ ಸಮ್ಮಿಳಿತ ರಾಗ ಸಂಚಾರದಿಂದ ಗಾನವನ್ನು ಪಾಡುತ್ತಾ ಇರುವ ಕಡೆಗೆ ಬಂದೆ. ಏನು ನೋಡುವುದು, ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ಅಂಬರದ ಆಚೆಯಿಂದ ಇಳಿದು ಬಂದ ಬಂಗಾರದ ಸರಪಳಿಯಲ್ಲಿ ಕುಳಿತು ಈ ಕಾಡಿನಲ್ಲಿ ವಿಹರಿಸುತ್ತಿರುವವಳನ್ನು ನೋಡಿದ್ರೆ ಇವಳು ಕೇವಲ ಹೆಣ್ಣೆ ಅಲ್ಲವೇ ಅಲ್ಲ, ಇವಳು ಜನನಿ ಅಲ್ಲ, ಜಗಜ್ಜನನಿ. ಛ, ನಮ್ಮ ಶುಂಭನದು ಎಂತಹ ಕುಂಭತನ. ಇವಳನ್ನು ತನ್ನ ಭೋಗದ ಸತಿಯನ್ನಾಗಿ ಬಯಸಿದನಲ್ಲ, ಇದಕ್ಕಿಂತ ದೊಡ್ಡ ಹುಚ್ಚುತನ ಬೇರುಂಟೆ? ಇಚ್ಛಾ ಮಾತ್ರದಿಂದ 3 ಮೂರ್ತಿಗಳನ್ನು ಸೃಷ್ಟಿಸಿ ಜಗದ ವ್ಯಾಪಾರವನ್ನು ನಡೆಸಲು ಸರ್ವಶಕ್ತಳಾಗಿರುವ ಮಾತೆ, ಸರ್ವರ ದಾತೆ. ಒಲಿದರೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗಿಸಬಲ್ಲಳು, ಮುನಿದರೆ ಕ್ಷಣ ಮಾತ್ರದಲ್ಲಿ ಮುಗಿಸಿ ಹಣೆಗೆ ಬೊಟ್ಟಿಟ್ಟುಕೊಂಡಾಳು. ನಿಜ, ಕಾಮಾತ್ರರಿಗೆ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲವಂತೆ. ಹಾಗೆ ಮದನನ ಶರದರಿಗೆ ಬಲಿಯಾಗಿ ಇವಳನ್ನು ಇಚ್ಛಿಸಿದನೇ ಹೊರತು ಶಿವನೇ, ಇವಳು ನಮ್ಮ ಶುಂಭನಿಗೆ ವಶವಾಗುವ ಹೆಣ್ಣೆ. ಈಕೆ ಆತನ ಇಂದ್ರಿಯದ ತೃಷೆಯನ್ನು ಇಂಗಿಸಿಕೊಳ್ಳುವುದಕ್ಕೆ ಸಿಕ್ಕುವಳೆ ಅಲ್ಲ, ಸಿಕ್ಕಿದ್ರೂ ದಕ್ಕುವಳೆ. ಕಾಯನ ವಾಚ ಮನಸ್ಸ ಶುದ್ಧವಾಗಿ ಭಾವಿಸಿದ್ರೆ ಅಂತವರ ಬಗೆಗಣ್ಣಿಗೆ ಇವಳ ದಿವ್ಯ ಸುಂದರ ರೂಪದ ದರ್ಶನವಾಗಿತ್ತು. ಇಂತಹ ರಚನಾ ಘಟ್ಟವನ್ನು ಅನುಭವಿಸದೆ ಸುಮ್ಮನೆ ರಗಳೆ ಮಾಡುವುದಕ್ಕೆ ಹೊರಟಿದ್ದನಲ್ಲ ಈ ನಮ್ಮ ಶುಂಭ. ಇದಕ್ಕೆ ಹೇಳುವುದು ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂದು. ಇಲ್ಲವಾದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇರವನ್ನು ತಿಳಿದು ಕಣ್ಣಿನಿಂದ ನೋಡಿ ಆನೆಯ ಮೇಲೆ ಅಂಬಾರಿ ಹಾಕಿ ಕರೆದುಕೊಂಡು ಹೋಗಿ ಕನಕ ಗುಡಿಯಲ್ಲಿ ನೆಲೆಗೊಳಿಸಿ ಪೂಜಿಸಿ ಕೃತಾರ್ಥನಾಗಬೇಕಿತ್ತು. ಅದನ್ನು ಬಿಟ್ಟು ಇಂದ್ರಾದಿ ದೇವತೆಗಳಿಂದ ಮನು ಮುನಿಗಳಿಂದ ಸಂಶಯಾಗಿರುವ ಈ ಅಖಿಲೇಶ್ವರಿಯ ಅಂಗಸುಖವನ್ನು ಬಯಸುತ್ತೇನೆಂದಾದ್ರೆ ಇದು ಕೇವಲ ಮಕ್ಕಳಾಟಿಕೆ ಅಲ್ಲದೆ ಮತ್ತಿನ್ನೇನು. ಹೌದು, ಇದ್ದಾರಪ್ಪ ಕೆಲವರು ಎಲ್ಲವನ್ನು ತಿಳಿದ ಪಂಡಿತರ ಹಾಗೆ, ಆದರೆ ವಾಸ್ತವಿಕವಾಗಿ ನೋಡಿದರೆ ಏನೇನೂ ತಿಳಿದಿರುವುದಿಲ್ಲ. ಆದರೆ ರಾಜಕೀಯ ವಿಷಯದಲ್ಲಿ ಚತುರನಾಗಿರೋ ಶುಂಭ ಯಾಕೆ ಬಯಸಿದ ತಿಳಿಯಿತು. ನಮ್ಮ ಈ ದೈತ್ಯ ಸಾಮ್ರಾಜ್ಯ ಎಷ್ಟೆಷ್ಟೋ ಕಾಲದಿಂದ ಸ್ವತಂತ್ರವಾಗಿ ಬಾಳಿದೆ, ಸುಖವನ್ನು ಉಂಡಿದೆ, ನೆಮ್ಮದಿಯನ್ನು ಕಂಡಿದೆ. ಇದಕ್ಕೂ ಒಂದು ಅಂತ್ಯ ಎಂಬುದು ಬೇಡುವೆ. ಅದೇ ಇದು ಶುಂಭನ ದುರಾಗ್ರಹ. ಒಡೆಯನ ಕಾಮಾಗ್ನಿ ಇಡೀ ರಕ್ಕಸನ ವನವನ್ನು ದಹಿಸ್ತಾ ಇದೆ. ಇದು ನನಗೆ ತಿಳಿದಿದೆ, ಶುಂಭನಿಗೆ ತಿಳಿದಿಲ್ಲ. ಆದ್ರೆ ಸ್ವತಂತ್ರವಾಗಿ ನಾನೇನು ಮಾಡುವಂತಿಲ್ಲ. ಯಾಕಂದ್ರೆ ನಾನು ಪ್ರಭುವಿನ ಸೇವಕ, ಒಡೆಯನ ಆಜ್ಞೆ ನನಗೆ ಶಿರೋಧಾರ್ಯ. ಆದ್ರಿಂದ ನಾನು ಬಂದ ವಿಷಯವನ್ನು ಜನನಿಯಲ್ಲಿ ಭಿನ್ನವಿಸಿಕೊಳ್ತೇನೆ. ಬಿಲ್ಲಗಾವನು ಕರುಣದೊಳಿಂದೋ ಜನನಿಗೆ ಬಿಲ್ಲಗವನು ಕರುಣದೊಳಿಂದೋ ವನದಲ್ಲಿ ಕುಳಿತಿರುವುದೇ ಸನುಮತವಲ್ಲಿದು ನಿನಗೆ ಬೇಡುವೆನು, ಸನುಮತವಲ್ಲಿದು ನಿನಗೆ ಬೇಡುವೆನು. ಧನುಜೇಶ ಶುಂಭನ ಮಯಗೆ ಜನನಿಗೆ ಬಿನ್ನಗವನು ಕರುಣದೊಳಿಂದು ಜನನಿ ಓ ಲೋಕನಾಯಕಿ, ಅಬಲೆಯಾದ ನೀನು ಕಟಾಕ್ಷ ಚಂದ್ರಿಕೆಯನ್ನು ಬೀರುತ್ತಾ ಈ ವನದಲ್ಲಿಂದು ಸರಿಯೇ? ಅಮ್ಮ, ಲತಾ ವನಿತಾ ಪಂಡಿತ ಪರಾಶ್ರವಿಲ್ಲದ ಶೋಭಿಸುವುದಿಲ್ಲವಂತೆ. ನಿನಗೆ ಮನಸ್ಸಿದ್ರೆ ಒಳ್ಳೆಯ ಅವಕಾಶವೊಂದು ಒದಗಿ ಬಂದಿದೆ. ವರ್ತಮಾನ ಕಾಲದಲ್ಲಿ ಸುರ ನರ ಭುಜಂಗಮ ಭುವನದಲ್ಲಿನ ಶುಂಭಾಸುರ ನಿನ್ನ ಅಲೌಕಿಕವಾದ ಸೌಂದರ್ಯ ತಿಳಿದಿದ್ದಾನೆ. ಮಾತ್ರವಲ್ಲ, ನಿನ್ನನ್ನು ಪಡೆಯಲು ಇಚ್ಛಿಸಿದ್ದಾನೆ. ಅಮ್ಮ, ಅವನು ತಯಾರಾದಂತೆ ನೀನು ಒಲಿದು ಬರುವೆ. ಆದರೆ ಅವನ ಅಖಿಲ ಸಂಪತ್ತಿನ ಹಾಲು ನಿನ್ನ ರೂಪದ ಹೆಸರೇ ಜೇನು. ಒಂದಾಗಿ ಹಾಲು ಜೇನಿನ ಪ್ರವಾಹ ಮೃದುವಾಗಿ ಹರಿಯಲಿ, ದೈತ್ಯ ಕೋಟೆಯನ್ನು ತಣಿಸಲಿ, ಸುಖವನ್ನು ಉಣಿಸಲಿ. ಮನಸ್ಸು ಮಾಡುವ ತಾಯಿ, ಒಲಿದು ಬರುವೆ. ಆದರೆ ಕರಕೊಂಡು ಹೋಗರೆ ಬಂದಿದ್ದೇನೆ, ಅಪ್ಪನೇ ಆಗಲಿ ಅಮ್ಮ. ಶುಂಭಾದುರಿಗೆ ನೀಡುವ ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು.
ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಏನಪ್ಪ ಏನು ಆಯ್ತು ನಿದ್ದೆ ಬಂದಿತ್ತೆ? ಹೌದು, ನಿದ್ದೆಯಲ್ಲಿ ಘೋರ ರೂಪಿನವನೊಬ್ಬ ಕೋಣದ ಮೇಲೆ ಕುಳಿತುಕೊಂಡು ಬಂದಿದ್ದ. ಆತನ ಕೈಯಲ್ಲಿದ್ದ ಹಗ್ಗವನ್ನು ನನ್ನ ಕುತ್ತಿಗೆ ಹಾಕಿ ಎಳೆದುಕೊಂಡು ಹೋದ. ಮಾರ್ಗ ಮಧ್ಯದಲ್ಲಿ ನನ್ನ ಅಪ್ಪ, ಅಮ್ಮ, ಅಜ್ಜ, ತಾತ, ಮುತ್ತಾತಂದಿರೆಲ್ಲರೂ ನನ್ನನ್ನು ನೋಡಿ ನಗುತ್ತಾ ಇದ್ರು. ಅಪ್ಪ ಕೇಳಿದ್ರು, ಮಗನೇ ಇಷ್ಟು ಬೇಗ ಯಾಕೆ ಬಂದೆ ಎಂದು. ಹಾಗಾದ್ರೆ ನಾನು ಸತ್ತದ್ದು. ಛೇ, ಸತ್ತವರು ಮತ್ತೆ ಬದುಕಿ ಬರುತ್ತಾರೆ. ಹಾಗಾದ್ರೆ ಇದು ಮಹಾತ್ಮೆ, ಇದು ದೇವಿ ಮಹಾತ್ಮೆ. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥರಾಗಿರೋ ನಿಗ್ರಹ, ಅನುಗ್ರಹ, ಸಮರ್ಥ ನೀನೇ. ಅಮ್ಮ ನಗಬೇಡಮ್ಮ, ನಗಬೇಡ. ನಿನ್ನ ನಗೆ ಬೆದರದಿರಯ್ಯ ಬೀಳುವುದನ್ನೆಲ್ಲ ಅಧಿಕ ಶುಭಾಕಾರ್ಯವು ಅದನವರೆಲ್ಲ ಮೊದಲೇ ತಿಳಿದಿರೆ ಈ ವಿಧ ಸುಗ್ರೀವ. ಹೌದಮ್ಮ. ಹೆದರದಿರು, ಹೆದರದಿರು. ಸರಿ. ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಹೌದು. ಅದೇ ರೀತಿ ಪುನರಪಿ ಬದುಕಿದ್ದೀ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಮಂತ್ರ, ಮಾಟ, ಮಾರಣ, ಮಾರಕಾದಿ ರಕ್ತಪಾತ, ಸಸ್ಯ ಶ್ಯಾಮಲಿಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಗೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ನಿನ್ನ ಒಡೆಯ ಶುಂಭನೆ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ಕದಂಬ ಕಾಂತಾರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ, ಅವನ ತಮ್ಮನು ಶುಂಭ ಬಲಾಢ್ಯನೇ, ಪ್ರತ್ಯಕ್ಷ ಶಂಭುವಿಲ್ಲವಂತೆ ಹೋಗಿ ಸ್ಪಷ್ಟವಾಗಿ ತಿಳಿಸು. ಯಾರಲ್ಲಿ ಉಪಯೋಚನ ಬರೋಣ. ಸದಾ ನಿಮ್ಮ ಚರಣ ಕಿಂಕರಾದ ನಾನು ನಿಮ್ಮ ಕರೆಗೆ ಹೋಗಟ್ಟು
ತುಸು ಕೂಡ ವಿಳಂಬಿಸದೆ ಓಡೋಡಿಕೊಂಡು ಬಂದಿದ್ದೇನೆ ಸಭಾಸ್ಥಾನಕ್ಕೆ. ಯಾಕಿ ರಣವೇಷ ಏನಾಗಬೇಕು ಹೇಳಿ. ಸುಂದರಲೋಚನ ಕದಂಬ ಕಾಂತಾರದಲ್ಲಿರುವಂತಹ ಆ ಕಾಮಿನಿಯನ್ನು ಹಾಗೆ ಸುಗ್ರೀವನ ಸಂಧಾನವನ್ನು ಮುರಿದೆ ಸಂಗ್ರಾಮವನ್ನೇ ಇದು ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದಾನೆ. ಧೂಮ್ರಾಕ್ಷ ಬಂದಿದ್ದಾನೆ. ಮಣಿರಥವನ್ನು ಏರಿ ನಮ್ಮ ಪುರಕ್ಕೆ ಬಾ. ಬರುವುದಿಲ್ವ? ಬರದಿದ್ರೆ ಏನು ಮಾಡ್ತಾರೆ ಗೊತ್ತುಂಟು? ನಿನ್ನ ಸಿರಿ ಮುಡಿಗೆ ಕೈ ಇಟ್ಟಿದ್ದಾರೆ.
ರಕ್ಕಸರ ಸಮರೋನ್ಮಾದದ ಸಂಭ್ರಮದ ಮಧ್ಯೆ ರಥವೇರಿ ಕರೆದ ಕಂಡೆ ಇವರು ಜಳಪಿಸುತ್ತಾ ಹೊರಟೆಯಲ್ಲ. ಏನು ಶೋಣಿತದಲ್ಲಿ ವಿಪರೀತ. ಕಾಮಿನಿಯನ್ನು ಪಡೆಯುವಂತ ಉದ್ದೇಶದಿಂದಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಂತೆ ಅದಕ್ಕೆ ಧೂಮ್ರಾಕ್ಷರನ್ನು ಕಳುಹಿಸಿದೆ. ಏನಾಯ್ತು? ಎಳೆ ತರುವುದಕ್ಕಾಗಿ ಮತ್ತೆ ಮುಖಾರದಿಂದ ಧೂಮ್ರಾಕ್ಷ ಸತ್ತ. ಆ ಬಳಿಕ ಚಂಡಮುಂಡರನ್ನು ಕಳುಹಿಸಿದೆ. ಕರೆತಂದರೆ ರುಂಡವನ್ನ ಚಂಡ ಆಡಿದಳು. ಹಾಗಾದ್ರೆ ಚಂಡಮುಂಡರ ಮರಣ. ಮುಂದಿನ ಆಟಕ್ಕೆ ಇನ್ನೂ ಚಂಡಮುಂಡರಿಲ್ಲ. ಚಂಡಮುಂಡರಿಲ್ಲದೆ ಎಂತ ಆಟ ಸುಮ್ಮನೆ. ಶುಂಭಲಿದ್ದಾಳೆ, ಶುಂಭ ಬದುಕು ಉಳಿದಿದ್ದೇನೆ. ಹಾಗಾಗಿ ನೀವೊಬ್ಬರು ಬದುಕಿ ಉಳಿದ್ರೆ 16 ಚಂಡಮುಂಡರನ್ನು ತಯಾರು ಮಾಡ್ತೀರಿ, ಗೊತ್ತುಂಟು? ಸಿದ್ಧ ಮಾಡ್ತೇನೆ. ಕೆಲವು ಮಕ್ಕಳೆಲ್ಲ ತಯಾರಾಗ್ತಾ ಇದ್ದಾರೆ. ಅದು ಸದಾಶಿವನ ದಯೆ. ಈ ಕಾಲದಲ್ಲಿ ಮಣಿ ರಥವನ್ನು ಯಾರಿ ಖಡ್ಗವನ್ನು ಜಲಪಡಿಸುತ್ತ ನಾನೇ ಹೊರಟಿದ್ದೇನೆ. ನೀವು ಯಾಕೆ ಬಂದದ್ದು? ಪ್ರಭು, ಏನಾಯ್ತು? ನನಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಕೇಳಿದ್ದಲ್ಲ. ಗೊತ್ತಿದ್ದಷ್ಟನ್ನು ನಿವೇದಿಸಿಕೊಳ್ಳಲೇ ಧಾರಾಳವಾಗಿ. ಕೇಳನ್ನ ಮಾತ ಧನುಜೀಶ ಕೇಳನ್ನ ಮಾತ ಧನುಜೇಶ ಕೇಳನ್ನ ಮಾತ ಯಾತಕ್ಕೆ ನೀನು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ. ಯಾತಕ್ಕೆ ನೀನು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ. ಮನಸಿಜ ಶರಕ್ಕೆ ತಿಳುಕುದೆ, ಮನಸಿಜ ಶರಕ್ಕೆ ತಿಳುಕುದೆ. ವರ ವನಿತೆಯ ಬಯಕೆಯ ದೈತ್ಯನಾಥ. ಧನುಜೀಶ ಕೇಳನ್ನ ಮಾತ ಯಾತಕ್ಕೆ ನೀ ಭ್ರಮೆಯಾಗಿ ಮನದಲ್ಲಿ ವ್ಯರ್ಥ. ನನ್ನ ಮಾತನ್ನು ಕೇಳುವ ಔದಾರ್ಯ ತೋರಿಸಬೇಕು, ಕೃಪೆ ಮಾಡಬೇಕು. ಅಗಣಿತ ಸಂಖ್ಯೆಯ ವೀರಯೋಧರನ್ನು ಕೂಡಿಸಿಕೊಂಡು ಏನು ವಿಕ್ರಮ, ಏನು ಪರಾಕ್ರಮ. ಹೊರಟ ಪರಿಯನ್ನು ಕಂಡಾಗ ನಿಸ್ತಂತವಾಗಿ ನಿಂತಹ ಆಕಾಶವೇ ಕೆಳಗೆ ಇಳಿಯುತ್ತದೋ, ಭೂತಳವೇ ಬಿರಿದು ಮಹಾರಸಾತಳಕ್ಕೆ ಅವಕಾಶ ಮಾಡಿಕೊಡ್ತದೋ ಎನ್ನುವ ಹಾಗೆ ನಮ್ಮ ಜಾತಿ ಮಕ್ಕಳ ಆರ್ಭಟೆ ನೋಡಿದೆ ನಾನು ನಿಮ್ಮನ್ನು. ಹಾಗಾಗಿ ನಿಮ್ಮನ್ನು ತಡೆದು ಮಾತಾಡಿಸಿದ್ರೆ ಹೊರಟ ಸೇನೆ ಅಲ್ಲಿಗೆ ನಿಂತದೆ ಎನ್ನುವುದರಿಂದ ನಾನು ನಿಮ್ಮಲ್ಲೇ ಮಾತಾಡುವುದಕ್ಕೆ ಮುಂದೆ ಬಂದೆ. ಮಂತ್ರಿಯಾಗಿ, ಅಳಿಯನಾಗಿ
ನಿಮ್ಮ ಹಿತೈಷಿಯಾಗಿ ನಿಮ್ಮ ಒಪ್ಪಂದವನ್ನು ಉಂಡವರಾಗಿ ಆತ್ಮವಂಚನೆ ಮಾಡುವುದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ ಪ್ರಭು. ಇದು ಮಾತು ಇಲ್ಲದೇ ಇದ್ದರೆ ನೀವು ಹೊರಡುವಾಗ ನಾನು ಬರ್ತೇನೆ. ಅವನಿಗೆ ಒಂದು ಪೆಟ್ಟು ಕಡಿಯುವ ಅಂತ ನೀವು ಹೇಳುವಾಗ ನಾನು ಎರಡೂ ಕಡಿಯುತ್ತೇನೆ. ನಿಮ್ಮ ಪ್ರಸನ್ನತೆಗೂ ನಿಮ್ಮದಾದಂತಹ ಸಂತೋಷಕ್ಕೂ ನಿಮ್ಮ ಜೊತೆ ಸೇರಿ ಆಗ ಬಾರದ ಕ್ರಿಯೆಗಳಲ್ಲಿ ನಮ್ಮನ್ನು ಆಗಿಸಿಕೊಡುವುದಕ್ಕೆ ನಾನು ಆ ವರ್ಗದವನಲ್ಲ. ನಿಮಗೆ ಗೊತ್ತು ನನ್ನ ಬಗ್ಗೆ. ಬ್ರಹ್ಮನನ್ನು ಒಲಿಸಿ ವರ ಪಡೆದವ, ನಿಮ್ಮ ದಿಗ್ವಿಜಯದ ಕಾಲದಲ್ಲಿ ನಿಮಗೆ ಹೆಗಲು ಕೊಟ್ಟವ, ನಿಮ್ಮ ಪ್ರತಿಯೊಂದು ತಿರುಗಾಟದಲ್ಲಿ ಯಶಸ್ವಿಯಾಗುವಲ್ಲಿ ನಾನು ಒಂದು ಕಾರಣ ಸ್ಥಾನದಲ್ಲಿ ನಿಂತವ. ಅಂತಹ ನಾನಿವತ್ತು ಶಂಕಿಸ್ತಾ ಇದ್ದೇನೆ. ನಿಮ್ಮ ಬರೀ ನೀವು ಹೊರಟಂತಹ ರೀತಿ ನೋಡಿದರೆ ಯಾವುದೋ ಒಂದು ತೆರನಾದಂತಹ ದುಃಖಕ್ಕೆ, ಒಂದು ರೀತಿಯದ್ದಾದಂತಹ ನಷ್ಟಕ್ಕೆ ಹೇತುವಾಗಿ ಬಿಡುತ್ತದೋ ಎನ್ನುವಂತ ಅನುಮಾನ ನನಗೆ ಕಾಡುತ್ತಾ ಇದೆ. ಮನಸ್ಸಿಗರ ಶರಕ್ಕೆ ನೀನು ಒಳಗಾದೆಯೋ? ಎಷ್ಟು ಪ್ರಾಯ ಪ್ರಭು ನಿನಗೆ? 50 ಲಕ್ಷ ವರ್ಷಕ್ಕಿಂತ ಹೆಚ್ಚಾಯಿತು. ಅಖಂಡವಾದಂತಹ ಬ್ರಹ್ಮಚರ್ಯ ನಿನ್ನದ್ದು. ಮಡದಿ ಮಕ್ಕಳು ನಾನು ನನ್ನದ್ದು ಎನ್ನುವಂತಹ ವ್ಯಾಮೋಹ ಆವರಿಸಿ ಬಿಟ್ಟಿತು ಅಂತಾದ್ರೆ ನಮ್ಮದ್ದಾದಂತಹ ದುರ್ಗಕುಲಕೋಟಿಯನ್ನು ಉದ್ಧರಿಸುವಲ್ಲಿ ಹಿನ್ನಡೆಯಾಗಿತ್ತು ಎನ್ನುವುದರಿಂದ ನೀನು ಮದುವೆ ಆದವನೇ ಅಲ್ಲ. ಸಾಧನೆಯನ್ನು ಮಾಡಿದವ ಈ ಕಾಲಕ್ಕಾಗುವಾಗ ಯಾವಳೋ ಒಬ್ಬಳು ಹೆಣ್ಣಿದ್ದಾಳೆ ಎನ್ನುವುದನ್ನು ಚಂಡಮುಂಡರು ಹೇಳಿದಾಕ್ಷಣ ಕಾಮನ ಶರಹತಿಗೆ ಬಳಲಿ. ಯಾರ ಪ್ರಭು ಕಾಮ? ಒಂದು ಕಾಲದಲ್ಲಿ ಈಶ್ವರ ದೇವರ ಹಣಗಣ್ಣಿನಿಂದ ಸುಟ್ಟು ಹೋದವ. ಅಂತಹ ಮನ್ಮಥ ನಿಮಗೆ ಬಾಣ ಬಿಡುವುದೇ? ನೀವೇನು ಸಾಮಾನ್ಯರೇ? ಹರನೇನು, ಶುಂಭನೇನು, ಶಂಭು ಸಮಾನವಾದಂತಹ ವಿಕ್ರಮಿ. ಶಿವನಿಗಿಂತ ನೀವು ಕಡಿಮೆಯಲ್ಲ. ಶಿವ ಒಂದು ಬದಿಯಲ್ಲಾದರೆ ಮತ್ತೊಂದು ಬದಿಯಲ್ಲಿ ನೀವು ಸದಾಶಿವ ಮಹಾಲಿಂಗನಾಗಿ ವಿಜೃಂಭಿಸಬಹುದಾದ ಪೂರ್ಣ ಯೋಗ್ಯತೆ ನಿಮ್ಮಲ್ಲಿ ಇರುವ ಕಾರಣ ನಾ ಹೇಳುವುದಿಲ್ಲ. ಅವಸರದ ತೀರ್ಮಾನ, ಅರ್ಧಬಿಂದ ಅನ್ನ, ಇವುಗಳೆಲ್ಲ ಒಂದು ತೆರನಾದಂತಹ ಜೀವನದ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಪ್ರಭು. ಆದ್ದರಿಂದ ನಿಮ್ಮ ಪದಮೂಲದಲ್ಲಿ ಪ್ರಾರ್ಥನೆ ಮಾಡಿ ಕೇಳುವುದು, ಕರೆತರುವುದಕ್ಕಾಗಿ ಕಳುಹಿಸಿಕೊಟ್ಟೆ ಧೂಮ್ರಾಕ್ಷನನ್ನು. ಅಲ್ಪನೇ ಧೂಮ್ರಲೋಚನ, ಬಲವಿದ್ದರಲ್ವೇ ಚಂಡಮುಂಡರು, ಜ್ಞಾನಿಯಲ್ವೇ ಸುಗ್ರೀವ. ಸುಗ್ರೀವ ಅವಳ ನಗೆಗೆ ಸತ್ತನಂತೆ, ಮತ್ತೊಮ್ಮೆ ಬದುಕಿದನಂತೆ. ಹಾಗಾದ್ರೆ ಸಾಯಿಸಿ ಬದುಕಿಸುವುದಕ್ಕೆ ಈ ಲೋಕದಲ್ಲಿ ಯೋಗ್ಯತೆ ಯಾರಿಗಿರುವುದು? ನಿಗ್ರಹಾನುಗ್ರಹ ಶಕ್ತಿ ಎನ್ನುವುದು ದೇವತೆಗಳಿಗೆ ಮಾತ್ರ ಇರುವುದು. ಹಾಗಾದ್ರೆ ಇವಳು ಜಗದಂಬಿಕೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಅಂತವಳು ಸುಗ್ರೀವನನ್ನು ಒಮ್ಮೆ ಸಾಯಿಸಿ ಬದುಕಿಸಿ ನಿಮಗೆ ಬೇಕಾದ ಪಾಠವನ್ನು ಹೇಳಿ ಕಳಿಸಿದ್ದಾರೆ. ಅದನ್ನು ಧಿಕ್ಕರಿಸಿ ನೀವು ಕಡೆಯ ದಿಕ್ಕಿನ ಒಡೆಯರನ್ನಾದರೂ ಹಿಡಿದು ಕೇಳಬಹುದಾದಂತಹ ಮೃಡವಿಕ್ರಮಿಯಾದ ಧೂಮ್ರ ನೇತ್ರನನ್ನು ಕಳುಹಿಕೊಟ್ಟಿರಿ. ಅವ ಕಣ್ಣು ಬಿಟ್ಟರೆ ಹೊಗೆಯೇ ಹೊರಡುವುದು. ಆದರೆ ನಮ್ಮಲ್ಲಿ ಹೊಗೆ ಮಾತ್ರ ಬಂದದ್ದು. ಆಚೆ ಕಡೆಯಿಂದ ಬಂದ ಬೆಂಕಿ ನಮ್ಮ ಧೂಮ್ರಾಕ್ಷನನ್ನು ಸುಟ್ಟಿದೆ. ಯಾವಳ ಕಣ್ಣಲ್ಲಿ ಬೆಂಕಿ ಹೊರಡ್ತದೋ ಅವಳನ್ನು ನಿಮ್ಮ ಬದುಕಿನಲ್ಲಿ ತಂದು ನೀವೇನು ಮಾಡ್ತೀರಿ? ಒಲೆಯಲ್ಲಿ ಬೆಂಕಿ ಇರಬೇಕು, ಮನೆಯಲ್ಲಿ ನಿಮ್ಮವರನ್ನು ಸುಡುವುದಕ್ಕೆ ಬೆಂಕಿ ಉಪಯೋಗ ಆಯಿತು ಅಂತಾದ್ರೆ ನಿಮ್ಮ ಸಂಸಾರಕ್ಕೆ ಅವಳು ಯೋಗ್ಯಳಾದ ಬಂಧುವಾಗುವುದಕ್ಕೆ ಸಾಧ್ಯವೇ? ಅಖಂಡವಾದಂತಹ ಬ್ರಹ್ಮಚರ್ಯದ ವ್ರತಪಾಲನೆ ವಿನಃ ಅದನ್ನು ಬಿಟ್ಟಾಗ ಮಾತ್ರವೇ ಚಂಡಮುಂಡರಿಗೆ ಮರಣ. ಹೇಗೆ ಕೆಟ್ಟಿತು? ನೈತಿಕವಾದಂತಹ ಬ್ರಹ್ಮಚರ್ಯ ಕೆಡದೆ ಮರಣ ಇಲ್ಲ ಅಂತಾದ್ರೆ ಚಂಡಮುಂಡರು ಸತ್ಯದ್ದು ಸತ್ತದ್ದಾನೆ. ಹೇಗೆ ಸತ್ತರು ಪ್ರಭು? ಇದನ್ನೆಲ್ಲ ವಿವೇಚಿಸದೆ ಕೇವಲ ಯಮನ ಅತಿಥಿಗಳಾಗಿ ಹೋಗುವಲ್ಲಿ ನೀನೇ ನೆಟ್ಟು ಬೆಳೆಸಿದಂತಹ ಗಿಡವನ್ನು ಕೊಯ್ದ ಹಾಗೆ ನಿನ್ನ ಸಾಮ್ರಾಜ್ಯ, ನೀನು ಕಟ್ಟಿ ಬೆಳೆಸಿದಂತಹ ನಿನ್ನ ರಕ್ತದ ಪ್ರತೀಕವಾಗಿರುವಂತಹ ಬೆವರ ಜಲಪ್ರಭೋ ಇಲ್ಲಿರುವುದು. ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ಅಡಿದಾವರಿಗಳಿಗೆ ಮುಡಿಯನ್ನು ಚಾಚಿ ಹೇಳ್ತೇನೆ, ಅವಸರದ ತೀರ್ಮಾನ ಸಲ್ಲದು ಪ್ರಭು, ಸಲ್ಲದು. ಲೋಕದ ರೂಢಿಯಂತೆ ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು, ಅದೇ ರೀತಿಯಾಗಿ ಏಕಾಸ್ತಿದ್ದು ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇರುಂಟಯ್ಯ. ಈಗ ಅವಳು ಹೆಣ್ಣು ಅಂತ ಹೇಳಿದ್ಯಾರು ನಿಮಗೆ? ತರುಣಿ ಅಲ್ಲ ಅವಳು.
ಕೇವಲ ಬೆರಳ ಸನ್ನೆಯಿಂದ ಲೋಕಲೋಕಗಳನ್ನು ಪರಿಪಾಲಿಸಬಲ್ಲ, ನಿಯಂತ್ರಿಸಬಲ್ಲ ನಿನ್ನ ಆಜ್ಞಾವಾಕ್ಯದಿಂದ ಎಲ್ಲವನ್ನೂ ಹತೋಟಿಯಲ್ಲಿ ಹಿಡಿದಿಟ್ಟುಕೊಳ್ಳಬಹುದಾದ ಜೀವಯೋಗ್ಯತೆಯನ್ನು ಹೊಂದಿದ ನಿನ್ನನ್ನು ಯಥೇಚ್ಛಿತಿ ಹೆಣ್ಣೊಬ್ಬಳು ಪ್ರಶ್ನಿಸುವುದೇ. ಹೌದಯ್ಯ. ಆದರೆ ಪ್ರಭು, ಏನು ಅಲ್ಲಿ ಕೂತವಳು ಹೆಣ್ಣಿನ ಹಾಗೆ ಕಾಣ್ತಾಳೆ ಬಿಟ್ರೆ ನಿಜವಾದ ಹೆಣ್ಣವಳಲ್ಲ. ಮತ್ಯಾರವಳು? ಹೆಣ್ಣೇ ಹೌದು ಅಂತಾದ್ರೆ ಒಮ್ಮೆ ಸಾಯಿಸಿ ಬದುಕಿಸುವುದು ಹೇಗೆ? ಕೂಳಿತಲ್ಲಿಂದ ಏಳುವ ಮೊದಲು ಬೆಂಕಿ ಬಿಟ್ಟು ಬೆಂಕಿ ಹಾಕುವುದು ಹೇಗೆ? ಚಂಡಮುಂಡನ ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ಕೆಡದೇ ಇದ್ರೂ ಅವರ ಮರಣಕ್ಕೆ ಕಾರಣರಾದದ್ದು ಹೇಗೆ? ಧೂಮ್ರಾಕ್ಷನ ಜೊತೆಯಲ್ಲಿ ಹೋದಂತ 60,000 ಮಂದಿಗಳು ಕರಟಲ್ಪಟ್ಟದ್ದು ಹೇಗೆ? ಇತ್ಯಾದಿಗಳೆಲ್ಲ ಹೇಗೆ ಹೇಗೆ ಎನ್ನುವ ಪ್ರಶ್ನೆಯ ಕೊನೆಯಲ್ಲಿ ಒಂದು ಉತ್ತರ ಸಿಗ್ತದೆ. ಏನು? ಜಗದ್ಧಾತ್ರಿ, ಅವಳು ಮಹಮ್ಮಾಯಿ, ಅವಳು ಹೆಣ್ಣಲ್ಲ. ಅಕಾರ ಉಕಾರ ಮಕಾರಗಳು ಸ್ಪಂದಿಸಲ್ಪಟ್ಟಾಗ ಯಾವುದು ಓಂಕಾರವಾಯಿತು ಅಂತಹ ಓಂಕಾರಾಕ್ಷರಕ್ಕೆ ಪ್ರತಿಪಾದಿತವಾದಂತಹ ಶುದ್ಧ ಬ್ರಹ್ಮ ಶಿಕ್ಷಕ್ತಿ ಸ್ವರೂಪ. ಯಾರಿಗೂ ಗೊತ್ತಿಲ್ಲ ಅದು ಏನು ಅಂತ. ಅದನ್ನು ಅಮ್ಮ ಅಂತ ಕೊಂಡಾಡಿದ್ರು. ಆ ತಾಯಿ ಜಗಜ್ಜನನಿ ಈ ಕಾಲದಲ್ಲಿ ಕದಂಬಾವನದಲ್ಲಿ ಉಯ್ಯಾಲೆಯಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿದ್ದಾಳೆ. ಹಾಗಾದ್ರೆ ಅಲ್ಲಿ ಕುಳಿತು ನಮ್ಮವರಿಗೆಲ್ಲ ಒಂದು ಪಂಥಾಹ್ವಾನವನ್ನು ಕೊಟ್ಟು ಅವಳ ಕಾಲಬುಡದಲ್ಲಿ ರಕ್ಕಸರನ್ನು ಸವರುವಲ್ಲಿ ಅವಳ ಬರುವಿಕೆಯ ಹಿನ್ನೆಲೆ ಏನು? ನಾವು ತ್ರಿದಶರಿಗೆ ಅನ್ಯಾಯ ಮಾಡಿದ್ದೇವೆ ಪ್ರಭು. ದೇವತೆಗಳು ಸಂತ್ರಸ್ತರಾಗಿದ್ದಾರೆ. ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಜಗದಂಬಿಕೆಯಾದಂತಹ ಮಹಾದೇವಿಯೇ ದೇವತೆಗಳ ಪಕ್ಷಪಾತಿನಿಯಾಗಿ ಅಸುರ ವೀರರನ್ನು ತಲೆಕಡೆದು ರಕ್ತದೋಕುಳಿಯಲ್ಲಿ ಹೊರಳಿಸುವುದಕ್ಕೆ, ದೇವತೆಗಳಿಗೆ ನಿರ್ದಿಷ್ಟವಾಗಿರುವಂತಹ ಸಂತೋಷವನ್ನು ಒದಗಿಸುವುದಕ್ಕೆ ಈ ಕಾಲದಲ್ಲಿ ಮೈ ಕಾಣಿಸಿಕೊಂಡಿದ್ದಾರೆ. ಅಂತಹ ತಾಯಿಯಲ್ಲಿ ನಮ್ಮದ್ದಾಗಿರುವಂತಹ ಲೀಲಾ ವಿನೋದವನ್ನು, ನಮ್ಮ ಮೋಜಿನಾಟವನ್ನು, ನಮ್ಮ ಕಾಮದ ದಾಹವನ್ನು ಹೇಳಿಕೊಂಡೆವು ಅಂತಾದ್ರೆ ಉಪ್ಪಿನ ಗೊಂಬೆಯೊಂದು ಸಮುದ್ರದಲ್ಲಿ ಈಜುವುದಕ್ಕೆ ಹೋದಂತೆ, ಬೆಂಕಿಯೊಡನೆ ಗುದ್ದಾಡಿದಂತೆ, ಗಾಳಿಯೊಡನೆ ಚೆಲ್ಲಾಡಿದಂತೆ ಎಲ್ಲವೂ ಶೂನ್ಯ. ಬೇಡ ಪ್ರಭು, ಆಗದೇ ಇರುವ ಕಾಯಕಕ್ಕೆ ಕೈ ಹಚ್ಚಿ ಹಾಕಿದ ಕೈಯೂ ಇಲ್ಲ ನಾವು ಇಲ್ಲ ಅಂತ ಆಗಿ ಹೋಗುವುದು ಬೇಡ. ಆದದ್ದರಿಂದ ಹೇಳ್ತೇನೆ, ಬದುಕುವಲ್ಲಿ ಇನ್ನಾದ್ರೂ ಮುಂದಾದ್ರೂ ಯೋಚನೆ ಮಾಡು ಪ್ರಭು. ರಕ್ತಬೀಜ, ಇದುವರೆಗೂ ನಾನು ಕೈಗೊಂಡ ಕಾರ್ಯ ವ್ಯರ್ಥವಾದ್ರೆ ಮುಂದೇನು ಮಾಡಬೇಕೆಂಬುದಾಗಿ ಹೇಳು. ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ಚರಣಕ್ಕೆ ಭಕ್ತಿಗೆ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಭಾತ್ರಿಯಲಿ ಜನಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳೋ. ಜಡದ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳೋ. ಬಿಡು ಮನದ ಮೂರ್ಖತೆಯಾಗ ನಾವೆಲ್ಲ ಬಿಂದುಗಳು. ಅವಳ ಸಿಂಧೋ ಭೈರವಿ, ಅವಳ ಸಿಂಧೂ ಭೈರವಿ. ಬಿಡು ಮನದ ಮೂರ್ಖತೆಯ ರಕ್ತಬೀಜ, ಬಿಂದುಗಳಾದ ನಾವು ಸಿಂಧು ಸಮಾನಳಾದಂತಹ ಅವಳಲ್ಲಿ ಹೋರಾಟವನ್ನು ನಡೆಸುವುದೇ. ರಾಗದಲ್ಲಿ ಭೈರವಿ ಹಾಡುವುದಕ್ಕೆ ನಮಗೆ ಗೊತ್ತಾದೀತು. ನಿಜ ಭೈರವಿ ಬಂದರೆ ರಾಗ ಬಂದೀತೋ ಹೇಳು ಪ್ರಭು.
ಬಿಡು ಮನದ ಭ್ರಮಿತಾಕಾರಗಳನ್ನು. ಮೂರ್ಖತನ ಅಂತ ನಾನು ಹೇಳುವುದಿಲ್ಲ. ಮತ್ತೇನು? ನಿನಗೆ ಕವಿದಿರುವಂತಹ ಭ್ರಮಿತಾಕಾರವನ್ನು ಬಿಡು. ಶುದ್ಧಾಂತಕರಣದಿಂದ ಬಂದವಳು ಯಾರು ಎನ್ನುವುದನ್ನು ಅರ್ಥ ಮಾಡಿದ್ರೆ ನೀನು ಅವಳಲ್ಲಿ ಕಾದಾಟಕ್ಕೆ ಇಳಿಯಲಾರೆ. ಯಾಕಂದ್ರೆ ದೊಡ್ಡವರನ್ನು ಕಂಡಾಗ ಅಭಿವಾದನ ಎನ್ನುವುದನ್ನು ಮಾಡುವುದಕ್ಕೆ ಗೊತ್ತಿಲ್ಲದೆ ಇದ್ದವರು ನಾವಲ್ಲ. ನಮ್ಮ ತಂದೆಗೋ ನಮ್ಮ ತಾಯಿಗೋ ನಮ್ಮ ಗುರು ಹಿರಿಯರಿಗೋ ನಮ್ಮ ದೇವರಿಗೋ ನಾವು ವಂದನೆ ಮಾಡುವುದಿಲ್ವೇ? ನಮ್ಮಲ್ಲಿ ಇದ್ದದ್ದೇ ಸಾಕು ಅಂತ ಇದ್ರೆ ಬ್ರಹ್ಮದೇವನನ್ನು ಈಶ್ವರನನ್ನು ಪ್ರತ್ಯಕ್ಷೀಕರಿಸಿ ನಾವು ಇದು ತನಕ ವರ ರೂಪದ ಸಂಪಾದನೆಯನ್ನು ಮಾಡಿಕೊಂಡದ್ಯಾಕೆ? ಹಾಗಾದ್ರೆ ನಮ್ಮಲ್ಲಿ ಇದ್ದದ್ದು ಮಾತ್ರ ಅಲ್ಲ, ಬೇರೆಯವರಿಂದ ನಾವು ವಿನೀತ ಭಾವದಿಂದ ಪಡೆಯುವುದಕ್ಕೂ ಕೆಲವು ಸಲ ಬೇಕಾಗುತ್ತದೆ ಎನ್ನುವುದನ್ನು ನಾವು ಜೀವನದಲ್ಲಿ ರೂಢಿಸಿಕೊಂಡವು. ನಮಗೆ ಬ್ರಹ್ಮದೇವರು ಬೇಕಾದ ವರ ಕೊಟ್ಟಿದ್ದಾನೆ. ಜಡಜ ಪೀಠನ ವರ ಪ್ರಭಾವದಿಂದ ದಾತ್ರಿಯಲ್ಲಿ ಗಂಡು ಮಕ್ಕಳಾಗಿ ಆಳುವುದಕ್ಕೆ ನಮಗೆ ಯಾವ ಕೊರತೆಯೂ ಇಲ್ಲ. ಏನು ಮಾಡಬೇಕು ನಾನು? ಆ ಹೆಣ್ಣಲ್ಲಿ ಕಾಮದಾಹವನ್ನು ತೋಡುವುದಕ್ಕಿಂತ ಅವಳಲ್ಲಿ ಒಂದು ರಾಜಸೂತ್ರವನ್ನು ಬಲಿದರೇನು? ದೊರೆಯೇ, ಏನು ನಿನಗೆ ನೆನಪುಂಟಲ್ಲ ಪಡೆದ ವರ? ಹೌದು. ಕನ್ಯಾ ಜೀವಕೋಶ ಸಮುದ್ಭವೆಯೊಬ್ಬಳು ಕಾಮ ಸಂಬಂಧವಾದಂತಹ ಯುದ್ಧದಲ್ಲಿ ತೊಡಗಿದ್ರೆ ಶುಂಭ ನಿಶುಂಭರಿಗೆ ಮರಣ. ಹೌದು. ಅಲ್ಲಿ ಕುಳಿತವಳು ಕೌಶಿಕೆಯಂತೆ. ಯಾರವಳ ತಾಯಿ? ಪಾರ್ವತೀ ದೇವಿಯ ಕೋಶದಿಂದ ಇವಳು ಬಿಡುಗಡೆಯಾದದಂತೆ. ಹಾಗಾಗಿ ಉಳಿದ ದೇಹಕ್ಕೆ ಕಾಳಿಯೆಂದೋ ಇಲ್ಲಿರುವ ದೇಹಕ್ಕೆ ಕೌಶಿಕೆ ಎಂದೋ ನಾಮಕರಣವಾಯಿತಂತೆ. ಅವಳೇ ಕಾಮ ಸಂಬಂಧವಾದಂತಹ ಯುದ್ಧದಲ್ಲಿ ನಿನ್ನನ್ನು ಎಳೆದಿದ್ದಾಳೆ. ಉಪಾಯದಿಂದ ಬದುಕಿ ಉಳಿಬೇಕು ಅಂತ ಇದ್ರೆ ಭಕ್ತಿಯನ್ನು ಸೇರಿಸಿ ಅವಳ ಪದಪದ್ಮಗಳಿಗೆ ಪೊಡಮಟ್ರೆ ನಮ್ಮ ಜೀವನ ಸರಿಯಾಗಲಿಕ್ಕಿಲ್ವೇ? ನೀವು ಹೊಡೆದರೆ ನನಗೇನು ಅಗೌರವ ಇಲ್ಲ. ಯಾಕಂದ್ರೆ ನೀವು ಮಾವ, ನನ್ನ ಅರಸ, ನನಗೆ ಉಪ್ಪನ್ನವನ್ನು ಕೊಡುತ್ತೇನೆ. ತಪ್ಪಿ ಮಾತಾಡ್ತಾ ಇದ್ದಿ. ನಿಮಗೆ ಹೊಡಿಲಿಕ್ಕೆ ಕಷ್ಟ ಆಗುತ್ತಿದ್ರೆ ನಾನೇ ಹತ್ತಿರ. ಪಾಪಿ, ಏನು ನಿನ್ನದು? ಕಾಣದಿರುವಂತಹ ಹೆಣ್ಣನ್ನು ನಾ ಪಾಪಿ ಆದ್ರೆ ನೀವು ನನ್ನ ಮಾವ, ನೀವೇನು ಅಂತ ನೀವು ಲೆಕ್ಕ ಮಾಡಿ. ಮಾತಿಗೆ ಮಾತನಾಡ್ತಾ ಇದ್ದಿ. ಸಲುಗೆ ಮಾವ ಎಂಬ ಹೆಣ್ಣನ್ನು ಕೆಲವು ಸಲ ಅತ್ತೆ ಹೇಳುವ ಕ್ರಮ ಉಂಟು. ನಿನ್ನ ಮಾವನಿಗೆ ನೀನು ಹೇಳಬೇಕು, ಬಿಟ್ಟರೆ ನನಗೆ ಆಗುದಿಲ್ಲ ಮಗ. ಏನು ಮಾತಿಗೆ ಮಾತನ್ನು ಆಡುವವ ನೀನು? ರಣ ಹೇಳಿ ಚಂಡ ಮೂರ್ಖ. ನೊಂದು ಮಾತಾಡುತ್ತಿರುವೆಯಾ? ಮತ್ತೇನು? ನಾನೇನು ಶರಣಾಗತಿಯ ಪಂಥವನ್ನು ಅವಲಂಬಿಸಿ ಒಂದು ರಾಜಸೂತ್ರದ ಮೂಲಕವಾಗಿ ಪಲಾಯನ ಮಾಡೋಣ? ಹಾಗಲ್ಲ ಪ್ರಭು. ಮತ್ತೇನು? ಯಥಾರ್ಥವನ್ನು ಮನಗಂಡೆ ಆ ಸತ್ಯಾಂಶವನ್ನು ತೋರಿಸುವುದಕ್ಕೆ ನಿನ್ನಲ್ಲಿ ಇತರಿಸಿದೆ. ನಿನ್ನ ಮನಸ್ಸಿನಲ್ಲಿ ಹೀಗೊಂದು ಎಣಿಕೆ ಉಂಟು ಅಂತ ಇದ್ರೆ ನಾವು ಅದಕ್ಕೆ ಭಿನ್ನಾಭಿಪ್ರಾಯ ಉಳ್ಳವರಲ್ಲ. ನೀನು ಆತ್ಯಂತಿಕವಾಗಿ ಯಾವುದನ್ನು ತೀರ್ಮಾನಿಸ್ತೀಯಾ ಅದುವೇ ನಮಗೆ ವರಪ್ರಸಾದ. ಪಡೆ ಹೋಗಿ ಬರ್ತೇನೆ, ಸಾಧ್ಯ ಆದ್ರೆ ಕರೆತರ್ತೇನೆ, ಇಲ್ಲದೆ ಇದ್ರೆ ಅವಳ ಕಾಲ್ಪುಡದಲ್ಲಿ ಕಣ್ಮರಿಯಾಗಿ ಹೋಗ್ತೇನೆ. ಒಂಬಟ್ಟಲಲ್ಲಿ ರಣವಿಲ್ಲವನ್ನೆತ್ತಿದ್ದೇನೆ, ಜಯದ ಪ್ರಕಾಶವನ್ನು
ಅಂದವ ಮರೆಯುತ್ತಿರುವ ಕದಂಬಾರಿ ಕಂಡು ದೇವಿಯನು ಗರುವಲಿ ಕುಣಿತ ಶಿವೆಯನು ನೋಡಿದನು ಗರುವಲಿ ಕುಣಿತ ಶಿವೆಯನು ನೋಡಿದನು ಆಡಿದನು ತನ್ನೊಳಗೆ ಆಡಿವನು ತನ್ನೊಳಗೆ ಇವಳನು ತಿಳಿಯದಿನಿದಾದೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿದಾದೆ ಮಾಡಲೇ ನಿರ್ಲಗಟ ಮಾಡಲೇ ನಿರ್ಲಗಟ ಶುಂಭನ ಕೂಡೆ ಆಶಯಗೈದು ಬಂದಿಗೆ ಶುಂಭನ ಕೂಡೆ ಭಾಗ್ಯಗೈದು ಕೇಳು ಇವಳಿಂಬದ್ಧ ಕೇಳು ಇವಳಿಂಬದ್ಧ ಆದರೂ ನುಡಿಸಿದವೇ 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 ನೋಡಿದನು ಕಲಿರಂಗವೀದನು ಗಾಢಗರುವದಿ ಕುಳಿತ ಕಿವಿಯನು ನೋಡಿದನು ಆಡಿದನು ಆಡಿದನು ಜಯ 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 ಯಾನೇ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜಯ ಜಯ
ಜಯ ಜಯ ಎರಡೇ ಕಣ್ಣಾಯ್ತಲ್ಲ ನೋಡುವುದಕ್ಕೆ ಅಂತ ಬೇಸರ. ಎಂತಹ ಪ್ರಭೆ, ಎಂತಹ ಪ್ರಕಾಶ ಮಾತ್ರ ಅಲ್ಲ, ಅಷ್ಟೇ ತಂಪು ಉಂಟು. ಎರಡೂ ಸಮ್ಮಿಶ್ರವಾಗಿದೆ. ಬೆಳಕಿನ ಪುಂಜದ ಜೊತೆಯಲ್ಲಿ ಅಮೃತದ ಸೋನೆ. ನಮ್ಮನ್ನು ತಂಪುಗೊಳಿಸುವುದಕ್ಕಾಗಿ ಇವಳು ಬಂದಿದ್ದಾಳೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಹಾಗಾದರೆ ಇವಳು ಯಾರು, ಇವಳು ಹೇಗೆ, ಇವಳು ಎಷ್ಟು, ಇವಳು ಏನು? ತದೇಜತಿ ತದ್ದೈಜತಿ ತಂದೂರೇ ತದಂತಿಕೆ ಸರ್ವಸ್ಯಾಸ್ಯ ಬಾಹ್ಯತಃ. ಎಲ್ಲದರಲ್ಲಿಯೂ ಎಲ್ಲವಾಗಿಯೂ ಏರಿ ಮೀರಿ ಸೇರಿ ಇವಳನ್ನು ಬಾಗಿಸಿಕೊಂಡಿದ್ದಾಳೆ. ಇವಳನ್ನು ಎಲ್ಲ ದಿಕ್ಕಿನಲ್ಲಿಯೂ ಪಸರಿಸಿಕೊಂಡಿದ್ದಾಳೆ. ವನದೇವಿಯೇ ವಾಸಂತಿಕೆಯಾಗಿ ಪರಿವರ್ತನೆಗೊಂಡು ಒಂದು ತೆರನಾದಂತಹ ಸೇವಾಭಾವದಿಂದ ಇವಳಿಗೆ ಚಾಮರ ಬೀಸ್ತಾ ಇದೆ. ಮುಕ್ಕೋಟಿ ದೇವತೆಗಳು ಬೇರೆ 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 ರೂಪಗಳಿಂದ ಇವಳನ್ನು ಸೇವಿಸ್ತಾ ಇದ್ದಾರೋ ಅಂತ ಕಾಣುತ್ತದೆ. ಯಾಕಂದರೆ ಎಲ್ಲಿದ್ದಾರೆ ದೇವತೆಗಳು ಅಂತ ಹುಡುಕುವುದಕ್ಕೆ ಹೋದ ಚಂಡಮುಂಡನಿಗೆ ಸುಳಿವೇ ಸಿಕ್ಕಲಿಲ್ಲ. ಬಹುಶಃ ಈ ಖಗಮೃಗಗಳ ಜಾತಿಯಲ್ಲಿ ಅಥವಾ ಅವರದ್ದಾದಂತಹ ದೇಹದ ಸ್ವರೂಪದಲ್ಲಿ ಅವರೇ ಕುಳಿತದ್ದು ಅಂತ ಕಾಣುತ್ತದೆ. ಇಲ್ಲದೇ ಇದ್ರೆ ಆ ಸಿಂಹಕ್ಕೆ ಸಂಗೀತ ಗೊತ್ತುಂಟ? ಅದು ನೋಡಿ ಕೈ ಬೆರಳಲ್ಲಿ ಏನೋ ತಾಳ ಹಾಕ್ತಾ ಉಂಟು. ಅದು ದೇವೇಂದ್ರ ಇರಬೇಕು ಬಹುಶಃ. ಏನೋ ಯಾವುದೋ ಒಂದು ಪವಾಡ. ಜಗನ್ಮಾತೆ ಇಳಿದು ಬಂದಿದ್ದಾಳೆ ಎನ್ನುವುದಕ್ಕೆ ನಮ್ಮ ಭಾವವು ಇಲ್ಲಿ ಕಾಣುವಂತಹ ದೃಶ್ಯವು ಸಮೀಕರಣಗೊಂಡಿದೆ. ಎಂತಹ ಉಯ್ಯಾಲೆಯ ವ್ಯವಸ್ಥೆ, ಎಲ್ಲಿಂದ ಇಳಿಸಿದ್ದಾರೆ, ಯಾರು ಕಟ್ಟಿಕೊಟ್ಟಿದ್ದಾರೆ, ಏನು ಕತೆ, ಏನು ಸಂಗತಿ. ತೂಗುತ್ತಾ ಇದ್ದಾಳೆ. ಬ್ರಹ್ಮಾಂಡವನ್ನು ನಾನು ತೂಗಬಲ್ಲವಳು, ನನ್ನನ್ನು ತೂಗುವುದಕ್ಕೆ ತಕ್ಕಡಿ ಹಿಡ್ಕೊಂಡು ಹೊರಟಿದ್ದಾನಲ್ಲ ಶುಂಭ, ಅವ ಬರೇ ಹುಂಬನಲ್ವಾ ಅಂತ ತೋರಿಸ್ತಾ ಇರುವುದಿಲ್ಲ. ಮೂರು ಮನೆಯುಳ್ಳಂತಹ ಶೂಲ. ಒಟ್ಟಿನಲ್ಲಿ ಹೇಳುವುದಿದ್ರೆ ಜಗನ್ಮಂಗಲ ಸ್ವರೂಪೆ ಇವಳಾಗಿದ್ದಾಳೆ. ಇವಳಲ್ಲಿ ನಮ್ಮದ್ದಾದಂತಹ ಕಾಮದಾಟವನ್ನು ಹೇಳಿದರೆ ಏನಾದೀತು? ಹುಚ್ಚಾಟಿಕೆ ಆದೀತು. ನಾನು ಮಾತಿನ ಬರದಲ್ಲಿ ಹೇಳಿದ್ದೆ, ಸಾಧ್ಯ ಆದರೆ ಕರೆತರ್ತೇನೆ. ಇವಳನ್ನೂ ನಮ್ಮ ಸೂತ್ರಕ್ಕೆ ಅಳವಡಿಸಿ ಕೊಂಡೊಯ್ಯುತ್ತೇನೆ ಎನ್ನುವುದು ಎಷ್ಟು ಸತ್ಯ ಗೊತ್ತಾ? ಪಂಜೆಯ ಮಗನೊಬ್ಬ ಮೊಲದ ಕೊಂಬನ್ನು ಹಿಡಿದ ಎಂಬ ಹಾಗೆ ಕುರುಡ ನೋಡಿದ್ದನ್ನು ಕಿವುಡ ಕೇಳಿ ಮೂಕ ವರ್ಣಿಸಿದ ಹಾಗೆ. ಎಷ್ಟು ಒಳ್ಳೆದುಂಟಲ್ಲ. ಒಂದೂ ಸತ್ಯ ಇಲ್ಲ ಇದರಲ್ಲಿ. ಪಂಜೆಗೆ ಮಗ ಉಂಟ, ಮೊಲಕ್ಕೆ ಕೊಂಬುಂಟ, ಕುರುಡನಿಗೆ ಕಾಣ್ತದ, ಕಿವುಡನಿಗೆ ಕೇಳ್ತದ, ಮೂಕ ಹೇಳ್ತಾನ. ಪಂಜೆಯ ಮಗನೊಬ್ಬ ಮೊಲದ ಕೊಂಬನ್ನು ಹಿಡಿದು ಕುರುಡನೊಬ್ಬ ನೋಡುವಂತೆ, ಕಿವುಡ ಕೇಳುವಂತೆ ಮೂಕ ವರ್ಣಿಸಿದ. ಎಲ್ಲ ಸುಳ್ಳೆ. ಇವಳನ್ನು ಕೊಂಡೋಗ್ತೇನೆ ಎನ್ನುವುದು ಅಷ್ಟೇ ಸುಳ್ಳು. ಆದರೆ ಇವಳು ಭಕ್ತಿಗೆ ಒಲಿಯುತ್ತಾಳೆ. ಸಮಾಧಾನದಲ್ಲಿ ನಾವು ಇವಳಲ್ಲಿ ಪ್ರಪತ್ತಿ ಭಾವವನ್ನು ತೋರಿಸಿದರೆ ಇವಳು ಸಂತುಷ್ಟ ಭಾವವನ್ನು ಪ್ರಕಟೀಕರಿಸ್ತಾಳೆ. ಸುಗ್ರೀವ ಪಾಪ ಭಕ್ತಿಯನ್ನು ಚೆಲ್ಲಿದ, ಪ್ರಾಯ ಆಯಿತು ನೋಡಿ, ಅವನಿಗೆ ಯಾವುದೂ ಸರಿಯಾಗಿ ಉತ್ತರ ಸಿಕ್ಕಲಿಲ್ಲ. ಮತ್ತೆ ನಮ್ಮ ಧೂಮ್ರಾಕ್ಷ ಅವ ಹಿಡಿ ಕಡಿ ಕೊಲ್ಲು ಅಂತ ಹೇಳುವಲ್ಲಿ ಅವ ಹೋಗುವಾಗ ಹತ್ತಿರ ಇದ್ದವರಿಗೂ ಪೆಟ್ಟಾಗಿತ್ತು. ಹಾಗೆ ಹೋಗುವ ಚಂಡಮುಂಡರು ಬಹಳ ಹಳಬರು ನೋಡಿ. ಸತ್ತದ್ದು ಒಳ್ಳೆದಾಯ್ತು, ಹೊಸ ಮಕ್ಕಳಿಗಾದರೂ ಅವಕಾಶ. ಸಾಯ್ಲತ್ವ ಅಲ್ಲ, ನಾನು ಸಾಯುವುದಿಲ್ಲ ಅಂತಲ್ಲ, ನಾನು ಸಾಯ್ಲಿಕ್ಕುಂಟು. ಆದರೆ ಸಾವಿನಲ್ಲಾದರೂ ಒಂದು ಸಾರ್ಥಕತೆ ಬರಬೇಕು. ಹಾಗಾಗಿ ಇವಳ ಪದಮೂಲದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ. ಚತುರ್ಭುಜೇ ಚಂದ್ರಕಲಾವಂಸೇ ಕುಜೋನ್ನತೆ ಕುಂಕುಮರಾಗ ಶೋಣೆ ಪುಂಡರೇಕ್ಷ ಮಾಷಾಂಕುಶ ಕುಸುಮಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ ಕಲ್ಯಾಣಿ ನಮೋ ನಮಃ ನಮೋ ಶಾಸ್ತ್ರೀಯವಾಗಿ ಹೇಳುವುದು
ನಿನ್ನ ಪದಪದ್ಮಗಳಲ್ಲಿ ರಕ್ತಬೀಜದ ಸಾಸಿರ ಪ್ರಣಾಮಗಳಮ್ಮ. ಶುಭವಾಗಲಿ. ನಿನ್ನ ಈರಾ ನಮಗೆ ಅರ್ಥ ಆಗಿತ್ತು. ಚಂಡಮುಂಡರು ಬಂದಾಡಿದಂತಹ ಹೊತ್ತಿರಲ್ಲಿಯೇ ಪಡೆದರೆ ಪಡೆಯಬೇಕು ನಿನ್ನನ್ನು ಅಂತ ಶುಂಭ ಆಶಿಸಿದ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಸಾಸಿರ ಸಂಖ್ಯೆಯಲ್ಲಿ ನಿನ್ನನ್ನು ಕರೆದೊಯ್ಯುವುದಕ್ಕಾಗಿ ದರುಗೇಶನಾದಂತಹ ಶುಂಭನ ಆಜ್ಞೆಯಿಂದ ಇಲ್ಲಿಗೆ ಬಂದವರು ಬಿಟ್ಟರೆ ಯಾರು ಹೋದವರಿಲ್ಲ. ಒಬ್ಬ ಸುಗ್ರೀವ ಬಿಟ್ಟರೆ ಬಾಕಿದ್ದವರೆಲ್ಲ ಸತ್ತದ್ದಿದೆ. ಕೊಂದಿಯಂತೆ ನೀನು ಎಲ್ಲರನ್ನು ಭಸ್ಮ ಮಾಡಿದೆಯಂತೆ. ಆ ಚಂಡಮುಂಡರನ್ನು ತಲೆ ಕಡಿದು ಚೆಂಡಾಡಿದೆಯಂತೆ. ಹೆಣದ ದೇಹ ಉಂಟಮ್ಮ, ತಲೆ ಇಲ್ಲದೆ ಯಾರು ಮುಂಡ ಯಾರು ಚಂಡ ಅಂತ ಗೊತ್ತಾಗದೆ ಕುಟುಂಬದವರು ಕಾಯ್ತಿದ್ದಾರೆ. ನೀನೀಗ ಇಲ್ಲಿ ಚೆಂಡಾಡಿದ್ದು ಇನ್ನು ಯಾವ ಜಾತ್ರೆಯ ಗದ್ದೆಯಲ್ಲಿ ತಿಂಗಳುಗಟ್ಟಲೆ ಕುಟುಂಬದವರು ಊರಿನವರು ಚೆಂಡಾಡ್ತಾರೋ ಗೊತ್ತಿಲ್ಲಮ್ಮ. ಅಂತೂ ಇಂತೂ ಒಂದು ವಿನೋದ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಇರ್ಲಿ, ಅದಲ್ಲ, ನಿನ್ನ ಹಿತೈಷಿಯಾಗಿ ನಿನ್ನ ಬಂಧುವಾಗಿ ನಾನೊಂದು ಮಾತು ಕೇಳಲಿ. ಏನದು? ನೀನೊಂದು ಶರೀರ ಧಾರಣೆ ಮಾಡಿದ್ದಿ ಅಂತಾದ್ರೆ ಧರಿಸಿದ ರೂಪಕ್ಕೊಂದು ಆಯುರ್ಮಾನ ಅಂತ ಉಂಟೋ ಇಲ್ವೋ? ಹೌದು. ಭೂಮಿಯ ಸಂಬಂಧದಲ್ಲಿ ನೀನೀಗ ಕೂತಿದ್ದೀಯ. ಈ ಪರಿಸರದ ಈ ಲೀಲೆ ತೋರಿಸುವುದಾದ್ರೂ ಈ ಪರಿಸರದ ಕೆಲವು ಗುಣಧರ್ಮಗಳು ನಿನ್ನನ್ನು ಪ್ರಭಾವಿಯನ್ನಾಗಿಸ್ತದೆ. ಅದು ಬೇಕು, ಇದು ಬೇಕು, ಹಾಗೆ ಬೇಕು, ಹೀಗೆ ಬೇಕು. ಮಾವಿನಕಾಯಿಯೇ ತಿನ್ನದೇ ಇದ್ದವರಾದರೂ ಮಾವಿನಕಾಯಿಯ ತೋಟದಲ್ಲಿ ಹೋಗಿ ಕೂತ್ರೆ ಒಂದೆರಡು ದಿವಸದಲ್ಲಿ ಒಂದೊಂದು ತಿಂತಾರೆ. ಆ ಪರಿಸರದ ಪ್ರಭಾವ. ಈಗ ನಿನಗೆ ಒಂದು ಪ್ರಾಯ 16 ಕಳಿಲಿಲ್ವ? ಹೌದು. ಒಂದು ಸರಿಯಾದಂತಹ ಷೋಡಶಾಕಳ ಪೂರ್ಣೆ ಮಾತ್ರ ಅಲ್ಲ, ಒಂದು 16 ವರ್ಷದ ಹೆಣ್ಣುಮಗಳು ನೀನು. ಈ ಕಾಲಕ್ಕೊಂದು ವಿವಾಹ ಬೇಡವೇ? ಒಂದು ಮದುವೆ ಎನ್ನುವಂತಹ ಸಂಸ್ಕಾರ ಆದ್ರೆ ಮಾತ್ರ ಅಲ್ವಾ ದೇಹಕ್ಕೂ ಭಾವಕ್ಕೂ ಜೀವಕ್ಕೂ ಎಲ್ಲ ಯೋಗ್ಯತೆ ಅಂತ ಸಿದ್ಧಿಯಾಗುವುದು. ಈ ಕದಂಬಾವನದಲ್ಲಿ ಉಯ್ಯಾಲೆ ಕಟ್ಟಿಕೊಂಡು ಬಂದವರಲ್ಲಿ ಯುದ್ಧ ಮಾಡುತ್ತಾ ಭೂತ ಬೇತಾಳಾದಿಗಳ ಸಂಪರ್ಕದಲ್ಲಿ ಉಯ್ಯಾಲೆಯಲ್ಲಿ ಸಂಗೀತವನ್ನು ಹಾಡಿದ್ರೆ ಏನು ಸಿಗ್ತದೆ, ಹೇಗೆ ಸಿಗ್ತದೆ? ನೀನೊಂದು ಮಾತು ಹೇಳಿದೆಯಂತೆ, ಏನು? ಬಾಲ್ಯದಲ್ಲಿಯೇ ಗೈದಿರ್ಪೆ ಪಣವೊಂದನ್ನು. ಹೌದು. ನೀನು ಬಾಲ್ಯ ಕಳೆದು ಈಗ ಯೌವನಕ್ಕೆ ಬಂದಿದ್ದಿ. ಇನ್ನೊಂದು ಸ್ವಲ್ಪ ವರ್ಷ ಕಳೆದ್ರೆ ನೀ ಮುದುಕಿ ಆಗುದಿಲ್ಲಮ್ಮ. ಮತ್ತೆ ಯಾರು ನೋಡ್ತಾರೆ ಹೇಳು? ಹಲ್ಲು ಗಟ್ಟಿ ಇರುವಾಗಲೇ ಗಟ್ಟಿ ವಸ್ತು ತಿನ್ನಬೇಕು ಅಂತ ಲೆಕ್ಕ. ಈ ಪ್ರಾಯದಲ್ಲೊಂದು ಮದುವೆಯಾಗಿ ಸತ್ಕುಲ ಪ್ರಸೂತನ ಕರಗ್ರಹಣ ಮಾಡಿ ಸತ್ಪುತ್ರರನ್ನು ಪಡೆದು ಅವರನ್ನು ಸತ್ಪ್ರಜೆಗಳನ್ನಾಗಿ ರೂಢಿಸಿ ನೀನೊಂದು ಸಾಧ್ವಿಯಾಗಿ ನೆಲೆಗೊಳ್ಳುವುದು ಸಮಂಜಸ ಅಂತ ನನಗೆ ಕಾಣುತ್ತದೆ ತಾಯೇ. ಹೇಗೆ ಮದುವೆ ಆಗ್ತೀಯಾ? ರಕ್ತಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೆ. ಹೌದಮ್ಮ. ಮಾತ್ರವಲ್ಲ, ನಿನ್ನ ಒಡೆಯನಾದಂತಹ ಶುಂಭನನ್ನು ವರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇರುವೆ. ನನ್ನ ನಿರ್ಧಾರವನ್ನು ಈ ಹಿಂದೆ ತಿಳಿಸಿದ್ದೇನೆ. ಕತ್ತಿಕಾಳಕದ ಮುಖೇನ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂಥವನ ಕೊರಳಿಗೆ ಸುಮಮಾಲಿಯನ್ನು ಹಾಕುತ್ತೇನೆ ಎನ್ನುವ ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಇಲ್ಲಿಯವರೆಗೆ ಬರಬೇಕಿತ್ತು. ಕತ್ತಿಕಾಳಕದಲ್ಲಿ ನನ್ನನ್ನು ಸೋಲಿಸಬೇಕಿತ್ತು. ಆಗ ಅವನನ್ನು ಗಂಡು ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುತ್ತಾ ಇದ್ದೆ. ಬದಲಾಗಿ ನೀನೀಗ ವ್ಯರ್ಥ ಮಾತಾಡ್ತಾ ಇದ್ದೀಯ.
ಆದ್ದರಿಂದ ಹೇಳ್ತಾ ಇದ್ದೇನೆ, ಈಗ ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ನೀನು ಬಂದದ್ದು ಹೌದೇ ಆದಲ್ಲಿ ನೀನು ಹಿಡಿ ಕತ್ತಿ ಯುದ್ಧವನ್ನು ಮಾಡು. ನೋಡುವಂತೆ ನೀ ಬರುವುದಿಲ್ಲ, ದರ್ಪದಿಂದ ಮಾತಾಡ್ತಿ. ವ್ಯರ್ಥ ವಿಕ್ರಮ, ಹರಿಹರ ಕಮಲ ಜರಿಗೆ ತೋರಿಸಿದಂತಹ ನನ್ನ ಧುರ ವಿಕ್ರಮ ಏನು ಅಂತ ನೋಡುವ. ಏನು ಬೃಂಗದ ಬೆನ್ನೇರುವ ಬಯಕೆಯೋ, ಕಾರ್ಮೋಡದ ನೆರಳನ್ನೇ ಹಿಡಿಯಲು ಮುಂದಾದೆಯೋ, ನಿನ್ನ ಶಿರವನ್ನು ತುಂಡರಿಸಿ. ಹೋರಾಟವನ್ನು ಮಾಡುತ್ತಿದ್ದಂತೆ ವಿಶ್ರಾಂತಿಯ ಗದ್ಯದಕ್ಕಾಗಿ ನನ್ನ ತಾನವನ್ನು ಆಲೋಕಿಸಿ ಬ್ರಾಹ್ಮಿ ವೈಷ್ಣವಿ ಮಾಹೇಶ್ವರಿ ಕೌಮಾರಿ ಇಂದ್ರಾಣಿ ಬಾರಾಹಿ ಚಾಮುಂಡಿ ಎನ್ನುವಂತಹ ಸಪ್ತ ಮಾತೃಕೆ ಹಣೆಗೆ ಒಂದೇ ಪೆಟ್ಟು. ಯಾರು ಹೊಡೆದದ್ದು? ಯಾರು? ಅವಳ ಸೊಂಟದಲ್ಲಿ ಮಾತ್ರೆ ಇರುವುದಾ? ಒಂದೊಂದೇ ಮಾತ್ರೆ. ಈ ಸಲ 10 ಮಾತ್ರೆಯ 11 ಮಾತ್ರೆ. ಒಂದು ಮಾತ್ರ ನಮ್ಮ ಹಣೆಗೆ ಹೊಡೆದಿದೆ. ರಕ್ತ ಬರ್ತಾವಿದೆ. ನಮ್ಮ ಅಜ್ಜ ಕೊಟ್ಟವರ ಬಿಂದು ರಕ್ತ ಸೋಕಿದರೆ ಕೋಟಿ ಸಂಖ್ಯೆಯ ರಕ್ತ ಬೀಜರು. ರಕ್ತ ಬೀಜವಿಲ್ಲಿ ಎತ್ತಿದ್ದಾರೆ ಅಂತ ತೋರಿಸ್ತೇನೆ. ಹಣೆಯ ರಕ್ತವನ್ನು ನಾಲಿಗೆಯನ್ನೇ ಹೊರಚಾಚಿದಂತಹ
ದುರ್ಗ ದುರ್ಗಿರುತ್ತೆ ದುರ್ಗೆ. ಶಾಂತಳಾಗು. ಭಗವತರೇ ಮಾಯಗಾರ ಏನಾಯಿ ಕೊಡಿ ಪಾಡಾಯಿ ಚಪ್ಪರ ವೈದ್ಯವ ಮಾರಿಕಾಯಿ ಸುತ್ತಿಗೆ ಬಲಸಿ ಬನ್ನಿಯರ ಕೊಡಿಸಿಕೊಂಡ ಒತ್ತಾಯಿ ಚೀಟಿಗೆ ತನ್ಮಧ್ಯೆ ಪತ್ತಪ್ಪೆ ಜೋಕಲು ಏಕರಾಷ್ಟ್ರದ ಅಕ್ತೇಶ್ವರನ ನೇರಿಕೆ ಮಲ್ತೊಂಡರು ಆಕಾಶ ಬಡಿಯ ಭೂಮಿ ಕಂಡ ಭೂಮಿ ಮಣಿಮಂಚೋಡು ಅಂಡೆ ಮಣಿಮಂಚೋಡು ಬತ್ತರ ವಾಕ್ಯ ಅಂಡೆ ನಾಗಬೆಂಬೆರ ಚಿತ್ತ ಬತ್ತೊಂಡೆ ಅಪ್ಪೆ ಉಳ್ಳಾಳದಿಂದ ನೇರಿಕೆ ಮಲ್ತೊಂಡೆ ಗ್ರಾಮದೇವರನ್ನು ಒಂದಾನ ಮಲ್ತೊಂಡೆ ಅಪ್ಪೆ ಬಿತ್ತಿನ ಬಾರದು ಬಿಟ್ಟು ಮೂಜಿ ಮುಕ್ಕಾಲಗಳಿಗೆ ಉಂಡವಂಡೆ ಉಂಡಾಯಿಗಳಿಗೆ ಅಮೃತನಿಸನಂದಿಕೆ ನುಂಡ ಭಗವತರೆ ಅವಡಿ ಎಟ್ಟೆ ಮದಿಪು ಭಾಗವತರೆ ಇನ್ನಿತ ಸೇವೆ ಏರ್ಪುರ ನೆತ್ತಿಕೆ ಒಳ್ಳೆರೆ ಬ್ರಹ್ಮಸಭೆಟಿಯರನ್ನ ಒಳ್ಳೆರೆ ಭಾಗವತರೆ ಬ್ರಹ್ಮಸಭೆಟಿಯರ್ಲ ಇದ್ದೇನೆ ನಾವು ಉಳ್ಳಿರತ್ತೆ ಮುಲ್ಪದ ಕರ್ತುರ್ಲಾರು ಆನಿಡ್ದು ನಿಮುಟ್ಟಲ ಮುಲ್ಪ ಅಪ್ಪನ ದೇವರನ್ನು ಸೇವೆ ಮಲ್ತೊಂದಿತ್ತಿನಾರು ನೆನಮಿತ್ತಿಗಳ ಹೆಂಚನೆ ಮೇಲ್ಕಾಲ ಮುಟ್ಟಲ್ಲ 100 ವರ್ಷ ಮುಟ್ಟಲ್ಲ ಆರು ಈ ದೇವರ ಸೇವೆ ಮಲ್ತೊಂದು ಬತ್ತಿನ ಕಲಾವಿದರಿಗೆ ಆಶ್ರಯ ಹಾಕೋರು ಬಣ್ಣದು ಮತ್ತೆ ಭಗವತರೇ ತಮ್ಮಲ್ಲಿ 60 ಜೋಕುಲು ಬಾಲೆಲು ಅಪ್ಪೆ ಅಮ್ಮೆ ಕುಟುಂಬ ಸಂಸಾರ ಬಂಧು ಬಳಗ ದೈವ ವರಿಯಲ್ಲತ್ತಿಗೆ ಮೇಲೆ ಅಪಕೀರ್ತಿ ಬರಿಯರ ಬಂದೈತೆ ಅಂಜನ ರಾಸಿಗೆ ಪರಿ ಪಡೆಯುತ್ತೆ ಇನ್ನಿತ ಸೇವೆ ಮಲ್ಪನ ಇರ್ಬೇಕಾದ್ರೆ ಕರ್ತೃಗಳು ಅವಡೆ ವರ್ಷ ಪ್ರತಿ ಅಪ್ಪನ ಸೇವೆ ಮಲ್ತೊಂದುಲ್ಲೇರಿ ನನಮೆತ್ತಿಗಳಂಚಿನ ಅಪ್ಪನ ಸೇವೆನ ಮಲ್ತೊಂದು ಬರ್ತಿರ ಅಂಡ ಅಕ್ಕನ ಮಲ್ಪನಂಚಿನ ಬುಲಸಲ ಆವಡಿ ತಾಸಿನ ಕನ್ನಿಕೈ ಕಂಜ ಆವಡಿ ಕಲ್ಪನ ವಿದ್ಯುಡ ಆವಡಿ ಮಲ್ಪನ ಉದ್ಯೋಗ ಆವಡಿ ವಾತರತಲ ದೋಷ ಮೃದನ ಒಂದಕ್ಕೆ 10 10 ಉದಕ ಸಾರ 10 ಲಕ್ಷ 10 ಬಂತು ಕೊಡ್ತು ಅಪ್ಪ ಉಳ್ಳಾದಿ ಭಾಗವತರೆ ಅಮೃತಗಳು ಉಂಡಾನಿಚಿನ ದೈವ ಯಾನು ಅಮೃತಗಳ ಕಡೆ ಮನೆ ಮಂಚೂಸಿ ಬಿಡುತ್ತೆ ಭಾಗವತರೆ ಅವಡೆ ಅಪ್ಪನ ಸೇವೆ ಮಲ್ಪಾಯರು ಬಾರಿ ಪದ ಬಂಡಾರು ಈರ್ನ ಪದ ಮುಲ್ಪತ್ತು ನನ್ನ ಕಡಲ್ದ ಆಮೇಟ್ಲ ಪದ ಅಪ್ಪೆ ಬಂದ್ಪ ಬರ್ತದೆ ಎಲ್ಲ ಮಕ್ಕಳು ಅಪ್ಪನ ಸೇವೆ ಪುರ್ಲುಡು ಅಪ್ಪನ ಸೇವೆಯನ್ನು ಮಲ್ತಂದು ಬರ್ತಾರೆ ಬಾರಿ ಬೊಟ್ಟಿಯಾರು ನನ್ನ ಮಿತ್ರಗಳು ಹೆಂಚಿನ ಅಪ್ಪನ ಸೇವೆಯನ್ನು ಮಲ್ತಂದು ಬರ್ತಾರಲ್ಲ ಅಪ್ಪೆ ಉಳ್ಳಾಡಿ ಮೊದಲಾದ್ರೆ ಅಪ್ಪನ ಸೇವೆ ಪುರ್ಲುಡು ಅಪ್ಪನ ಸೇವೆಯನ್ನು ಮಲ್ತಂದುಳ್ಳರು ನನ್ನ ಮಿತ್ರಗಳು ಹೆಂಚಿನ ಅಪ್ಪನ ಸೇವೆ ಮಲ್ತಂದು ಬರ್ತಾರೆ ನಂದು ಅಪ್ಪ ಉಳ್ಳಾಡಿ ಕಾಕೊಂಡು ಬರ್ತಾರೆ ಮನೆ ಮನೆ ಒಂದು ಸೇವೆ ಆಸಾರ ಹುಡುಗೇನಾ ಮರಾಠಿತ್ತಂದ ಇರ್ಪರ್ಲೆ ಸ್ವಲ್ಪ ಬೈದಿನ ಯಾಪರ್ಲೆ ಆಸರ್ಗೆ
ಏನು ಸಹಾಬಾಸ್ ಮೆಚ್ಚಿದೆ ನಿಮ್ಮ ಸಾಮರ್ಥ್ಯಕ್ಕೆ. ಮುಂದೆ ನಿಂತವ ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಏನು ಮಹಾ ಆಲೆ ನಿನಗಾಗಿ ರಾತ್ರಿ ಹಗಲು ಈ ಕದಂಬವನದಲ್ಲಿ ಕಾಯುತ್ತಿದ್ದವಳು. ಮದುವೆ ಕಂಡು ನೀನೇ ನಿನ್ನ ಮದುವೆ ಹುಚ್ಚನ್ನು ಅರೆ ಕ್ಷಣದಲ್ಲಿ ನಿಲ್ಲಿಸ್ತೇನೆ. ನಳಿನಾಚಿಗೆ ಶಾಂಭವಿಸಿವಿನಿ ನಲವಿಂದಾರಿಗೆ ಬೆಳಗಿರುವು. ಜಯ 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 ಶುಂಭಾಂತಕಿ ಶಾಂತಳಾಗ ಕಂಡೆಯಾತನ ಬಾಲ ಕಂಡೆಯ ಸುರನಾಥ ದೈತ್ಯರ ವೃಂದವನು ಸಂಗ್ರಾಮದಲ್ಲಿಯೇ ಭೂಮಂಡಲಕ್ಕೆ ಬೆಳಗಿರುವ ಜಗದವ ಚಂದವಾಗಿಯೇ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಖಭವೇನು ವಿಧಾನ ರೂಪದೋರುವೆ ಮನದೋನ್ಯ ಸಹಿಪದಿಯಲ್ಲಿ ಕನ್ನೆಯ ಸುರನಾಥ ಬಾಲ ದುರುಳರನ್ನು ತೆರೆದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದು. ಇದೋ ಶಾಂತಳಾಗಿದ್ದೇನೆ.
ದುರುಳನಾದಂತಹ ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದು ಬಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಮುಂದೆ ನಿನ್ನ ದರ್ಶನ ಭಾಗ್ಯ ಎಂತು? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಅಲ್ಲಿಯವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಧರೆಯೋಳು ಬೆದರಾತ ಹೊರಕಟಿನ ಕ್ಷೇತ್ರವಿ ಹೊರಗಟ್ಟಿ ಧರೆಯೋಳು ಬೆದರಾತ ಹೊರಕಟಿನ ಕ್ಷೇತ್ರವಿ